ವೀಕ್ಷಕರೇ ನಮಸ್ಕಾರ. ದೈವ ನಂಬಿಕೆ ದಂಧೆ ಮೊನ್ನೆಯಿಂದ ಚರ್ಚೆ ಆಗ್ತಿರುವಂಥ ವಿಚಾರ ಇದು ತುಳುನಾಡಿನ ದೈವಗಳ ವಿಚಾರ ಇವತ್ತು ಕರ್ನಾಟಕದಾದ್ಯಂತ ಪ್ರಮುಖ ಮಾಧ್ಯಮಗಳಲ್ಲಿ ಚರ್ಚೆ ಆಗ್ತಾ ಇದೆ. ಅದಲ್ಲದೆ ರಾಜ್ಯಾದ್ಯಂತ ಇರುವಂಥ ಜನಸಾಮಾನ್ಯರಿರ್ತಾರೆ, ಎಲ್ಲರಲ್ಲೂ ಕೂಡ ಒಂದು ರೀತಿಯ ಗೊಂದಲ, ಒಂದು ರೀತಿಯ ಚರ್ಚೆ ಎಲ್ಲವೂ ಕೂಡ ಮನೆ ಮಾಡಿರುವಂಥದ್ದು. ಯಾಕಾಗಿ ತುಳುನಾಡಿನ ದೈವಗಳನ್ನು ಕರುನಾಡಿನ ಎಲ್ಲೆಡೆ ಕಟ್ಟೆಗಳನ್ನು ಮಾಡಿಕೊಂಡು ಪ್ರಾರ್ಥನೆಯನ್ನು ಮಾಡಿಕೊಂಡು ಅಲ್ಲಿ ಪವಾಡಗಳು ನಡೆಯುತ್ತೆ ಅನ್ನುವಂಥ ವಿಚಾರವನ್ನು ಒಂದೆಡೆ ಸಾರಿ ಹೇಳ್ತಾ ಇದ್ದಾರೆ. ಜನರು ಬರ್ತಾ ಇದ್ದಾರೆ, ಭಕ್ತಿಯಿಂದ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಈ ನಂಬಿಕೆ ಅನ್ನುವಂಥದ್ದು ಒಂದು ಕಡೆ ಇದ್ದರೆ, ಹಣದ ದಂಧೆ ಅನ್ನುವಂಥದ್ದು ಇದೆಯಾ ಅನ್ನುವಂಥ ದೊಡ್ಡ ಶಂಕೆ ವ್ಯಕ್ತ ಆಗಿದೆ. ಜೊತೆಗೆ ಕರ್ನಾಟಕದಲ್ಲಿ ಈ ನಮ್ಮ ತುಳುನಾಡನ್ನು ಬಿಟ್ಟು ಬೇರೆ ಕಡೆಗಳಲ್ಲಿ ತುಳುನಾಡಿನ ದೈವಗಳಂತ ಗುರುತಿಸಿಕೊಂಡಿರುವಂಥ ದೈವಗಳನ್ನು ಕಟ್ಟೆ ಕಟ್ಕೊಂಡು ಅಥವಾ ಅಲ್ಲಿ ಒಂದು ಗುಡಿಗಳನ್ನು ಮಾಡಿಕೊಂಡು ಆಚರಣೆ ಮಾಡಬಾರ್ದು, ಅದು ಕೂಡ ತುಳುನಾಡಿನ ದೈವಗಳಿಗೆ ಕಟ್ಟುಕಟ್ಟಲೆಗಳಿವೆ. ಇದೇ ರೀತಿಯಲ್ಲಿ ಅದನ್ನು ಪ್ರಾರ್ಥನೆ ಮಾಡಬೇಕು, ಇದೇ ರೀತಿಯಲ್ಲಿ ಅಲ್ಲಿನ ಏನು ಪೂಜಾ ವಿಧಿವಿಧಾನಗಳಿದೆ ಅಥವಾ ಪ್ರಾರ್ಥನಾ ವಿಧಿವಿಧಾನಗಳಿದೆ, ಇದೇ ರೀತಿಯಲ್ಲಿ ಪಾಲಿಸಬೇಕನ್ನುವಂಥ ಕಟ್ಟುಕಟ್ಟೆಗಳು ಇದೆ. ಆದರೆ ಕರ್ನಾಟಕದ ಅನ್ಯ ಜಿಲ್ಲೆಗಳಲ್ಲಿ ಅಂದರೆ ತುಳುನಾಡು ಬಿಟ್ಟು ಬೇರೆ ಜಿಲ್ಲೆಗಳಲ್ಲಿ ಅದನ್ನು ಪಾಲಿಸ್ತಾರಾ? ಇವೆಲ್ಲವೂ ಕೂಡ ಪ್ರಶ್ನೆ ಆಗಿರುವಂಥದ್ದು. ಇದೆಲ್ಲವೂ ಕೂಡ ಕಳೆದ ಕೆಲವು ದಿನಗಳಿಂದ ಚರ್ಚೆ ಆಗ್ತಾ ಇದೆ. ಇದಕ್ಕೆ ಒಂದು ರೀತಿಯ ತಾರ್ಕಿಕ ಅಂತ್ಯ ಅಂತ ಹೇಳಕ್ ಬರೋದಿಲ್ಲ, ಆದರೆ ಒಂದು ಹೆಜ್ಜೆ ಅಂತ ಹೇಳ್ಬೋದು, ಅಂತ್ಯಕ್ಕಾಗಿ ಒಂದು ಹೆಜ್ಜೆ ಅಂತ ಹೇಳ್ಬೋದು. ನಿನ್ನೆ ತುಳುನಾಡಿನ ಒಂದಷ್ಟು ದೈವಾರಾಧನೆ ಪರ ಇರುವಂಥ ಸಂಘಟನೆಗಳು, ಅದರ ವಿಚಾರ ಬಂದಾಗ ಮಾತನಾಡುವಂಥ ಸಂಘಟನೆಗಳು ಕೊರಗಜ್ಜನ ಕುತ್ತಾರಿನಲ್ಲಿರುವ ಆದಿಸ್ಥಳದಲ್ಲಿ ಹೋಗಿ ಒಂದು ಪ್ರಾರ್ಥನೆಯನ್ನು ಮಾಡ್ತಾರೆ. ಅಜ್ಜ ಈರೆ ಕಾಪುಲೆ ಅನ್ನುವಂಥ ಒಂದು ಪ್ರಾರ್ಥನೆ ಆಗುತ್ತೆ. ಈ ಎಲ್ಲ ಅನಾಚಾರಗಳು, ಅವ್ಯವಹಾರಗಳು ಅಥವಾ ದಂಧೆಯು ಏನೆಲ್ಲ ಆಗ್ತಾ ಇದೆ, ಎಲ್ಲ ವಿಚಾರಗಳನ್ನು ಕೂಡ ಇಟ್ಕೊಂಡು ಒಂದಷ್ಟು ಸಂಘಟನೆಗಳು ಸೇರಿಕೊಂಡು, ಅದರಲ್ಲಿ ಹಿಂದೂ ಸಂಘಟನೆಗಳು ಕೂಡ ಜೊತೆಯಾಗಿತ್ತು, ತುಳುಪರ ಸಂಘಟನೆಗಳು ಕೂಡ ಜೊತೆಯಾಗಿತ್ತು. ಅಲ್ಲಿ ಮನವಿಯನ್ನು ಮಾಡಿಕೊಂಡು ಅಜ್ಜನ ಕೈಯಲ್ಲಿ ಒಂದು ಪ್ರಾರ್ಥನೆಯನ್ನು ಇಡ್ತಾರೆ. ಹಾಗಾದರೆ ಆ ಪ್ರಾರ್ಥನೆ ಏನಾಗಿತ್ತು, ಜೊತೆಗೆ ಆ ಒಂದು ಪ್ರಾರ್ಥನೆಯಲ್ಲಿ ಯಾವೆಲ್ಲ ವಿಚಾರಗಳು ಒಳಗೊಂಡಿತ್ತು, ಮುಂದಿನ ವಿಚಾರಗಳು ಏನೆಲ್ಲ ಇತ್ತು ಅಥವಾ ಮುಂದಿನ ನಿರ್ಧಾರ ಏನು, ಎಲ್ಲವನ್ನು ಕೂಡ ಇವತ್ತು ನಾವು ಚರ್ಚೆಯಲ್ಲಿ ಮಾತನಾಡಲಿಕ್ಕಿರುವಂಥದ್ದು. ನಮ್ಮ ಜೊತೆಗೆ ಇಬ್ಬರು ಅತಿಥಿಗಳು ಜಾಯ್ನ್ ಆಗಿದ್ದಾರೆ. ಮೊನ್ನೆಯೂ ಕೂಡ ನಮ್ಮ ಕಾರ್ಯಕ್ರಮದಲ್ಲಿ ಇದ್ದವರು ಒಬ್ಬರು ನಮ್ಮ ಜೊತೆಗಿದ್ದಾರೆ. ಭರತ್ ಬಳ್ಳಲ್ಬಾಗ್ ಅವರು ತುಳುನಾಡ ದೈವಾರಾಧನೆ ಸಂರಕ್ಷಣಾ ಯುವ ವೇದಿಕೆ ಅಧ್ಯಕ್ಷರು, ಆತ್ಮೀಯ ಸ್ವಾಗತ. ಹಾಗೆಯೇ ಸೂರಜ್ SK ಅವರಿದ್ದಾರೆ, ದೈವಾರಾಧಕರು ಹಾಗೆಯೇ ಚಿಂತಕರು. ಆತ್ಮೀಯ ಸ್ವಾಗತ ಸರ್ ತಮಗೆ. ಒಂದು ಈ ಎಲ್ಲ ವಿಚಾರಗಳ ನಡುವೆ ತುಳುನಾಡಿನಲ್ಲಿರುವಂಥ ದೈವಾರಾಧನೆ ಪರ ಇರುವಂಥ ಯುವ ಸಂಘಟನೆಗಳಿರ್ಬೋದು, ತುಳು ಸಂಘಟನೆಗಳಿರ್ಬೋದು, ಒಂದು ರೀತಿಯ ಒಗ್ಗಟ್ಟಾಗಿಕೊಂಡು ಇದಕ್ಕೆ ಒಂದು ತಾರ್ಕಿಕ ಅಂತ್ಯ ಬರಬೇಕು, ಯಾಕೆ ಈ ರೀತಿ ಆಗ್ತಿದೆ ಅನ್ನುವಂಥ ವಿಚಾರವನ್ನು ಪ್ರಶ್ನೆ ಮಾಡಿ ಒಗ್ಗಟ್ಟಿನ ಪ್ರದರ್ಶನವನ್ನು ಮಾಡಿದ್ದಾರೆ. ಆ ರೀತಿಯ ಪ್ರಯತ್ನವನ್ನು ಕೂಡ ಮಾಡಿದ್ದಾರೆ. ಒಂದು ಅಲ್ಲಿ ನಿನ್ನೆ ಪ್ರಾರ್ಥನೆಯನ್ನು ಮಾಡುವಾಗ ಅಲ್ಲಿ ಒಂದಷ್ಟು ಸ್ಪಷ್ಟೀಕರಣಗಳನ್ನು ಕೂಡ ಮಾಧ್ಯಮಗಳಿಗೆ ಕೊಟ್ಟಂಥದ್ದನ್ನು ನಾವು ನೋಡಿದ್ದೇವೆ. ಎಲ್ಲವನ್ನು ಕೂಡ ಮಾತನಾಡೋದಿದೆ, ಆ ಒಂದು ವಿಚಾರಗಳನ್ನು ತಿಳಿಯೋದು ಕೂಡ ಇದೆ. ಮೊದಲನೇದಾಗಿ ನಾನು ಸೂರಜ್ ಅವರ ಹತ್ರ ಮಾತನಾಡಬೇಕು. ಒಬ್ಬ ದೈವಾರಾಧಕರಾಗಿಕೊಂಡು ಈ ಭಾಗದಲ್ಲಿನ ದೈವಾರಾಧನೆ ವಿಚಾರವನ್ನು ಕಣ್ಣಾರೆ ಕಂಡವರು, ಅದರಲ್ಲಿ ಭಾಗಿಯಾದವರು, ಅದರಲ್ಲಿ ಜೊತೆಯಾದವರು, ತಾವು ಈ ಒಂದು ವಿಚಾರಕ್ಕೆ ಬಂದಾಗ, ಅಂದರೆ ನಾನು ಕೇವಲ ನಿನ್ನೆಯ ಪ್ರಾರ್ಥನೆ ಅಥವಾ ಮನವಿಗೆ ಕೇಳ್ತಾ ಇಲ್ಲ, ಮೊನ್ನೆಯಿಂದ ನೋಡ್ತಾ ಇದ್ದೀರಾ, ಇದು ಕೇವಲ ಮೈಸೂರು ಬೆಂಗಳೂರು ಮಾತ್ರ ಅಲ್ಲ, ಹಾವೇರಿಯಲ್ಲೂ ಕೂಡ ಒಂದಷ್ಟು ದೈವಾರಾಧನೆ ಮಾಡಬೇಕನ್ನುವಂಥದ್ದನ್ನು ಇಟ್ಕೊಂಡು ಗುಡಿಗಳನ್ನು ಕಟ್ಟಬೇಕಂತ ಭೂಮಿ ಪೂಜೆಗಳಾಗ್ತಾ ಇದೆ, ನಾವು ನೋಡ್ತಾ ಇದ್ದೇವೆ. ಇವತ್ತು ಇನ್ನೊಂದು ಕಡೆಯಲ್ಲಿ ಆಗ್ತಾ ಇದೆ, ಪ್ರತಿದಿನವೂ ಕೂಡ ಒಂದೊಂದು ಕಟ್ಟೆಗಳು ಓಪನ್ ಆಗ್ತಾ ಇದೆ. ಸೊ ಇದನ್ನು ಕಾಣುವಾಗ ನಿಮಗೆ ಏನು ಅನ್ನಿಸ್ತದೆ ಅಂತ ನೋಡಿ. ತುಳುನಾಡಿನಲ್ಲಿ ಒಂದು ದೈವವನ್ನು ನಂಬಬೇಕಾದ್ರೆ ನಾವು ನಮ್ಮ ಮನೆಯಲ್ಲಿ ಇಂಥದ್ದೊಂದು ದೈವ ಬಂದಿದೆ ಅಂದರೆ ಯಾರಿಗಾದರೂ ಕೊರಗಜ್ಜನನ್ನು ಬಿಟ್ಟು ಇನ್ನಿತರ ದೈವಗಳಲ್ಲಿ ಆವೇಶ ಬರುವುದೊಂದು ಇದೆ, ದರ್ಶನ ಬರುವುದಂತ ಇದೆ. ಈಗ ಮಂತ್ರದೇವತೆ ವಿಷಯಲ್ಲಿ ಆಗಿರಬೇಕು, ಪಂಜುರ್ಲಿ ವಿಷಯಲ್ಲಿ ಆಗಿರ್ಬೋದು. ಆಗ ನಾವು ಅದನ್ನು ಒಂದು ದರ್ಶನವನ್ನು ನುಡಿತಂದರೆ ಸಡನ್ನಾಗಿ ಅದನ್ನು ಅಂಥದೇ ದೈವ ಅಂತ ನಾವು ಪರಿಗಣಿಸುವುದಿಲ್ಲ. ನಾವು ಹೋಗಿ ಪ್ರಶ್ನಾಚಿಂತಕರಲ್ಲಿ ಹಿರಿಯವರ ಹತ್ರ ತಿಳಿದುಕೊಂಡು, ಅಥವಾ ನಮ್ಮ ಮೂಲ ಸ್ಥಾನ ಎಲ್ಲಿದೆ, ಕುಟುಂಬದ ಅಧಿಕಾರದ ದೈವ ಪಂಜುರ್ಲಿ ಹತ್ರ ಅಲ್ಲಿ ದರ್ಶನ ಬಂದಾಗ ಅಲ್ಲಿ ನಾವು ಅದರ ಬಗ್ಗೆ ಪ್ರಶ್ನೆ ಕೇಳಿ, ದೈವದ ಹತ್ರನೇ ಪ್ರಶ್ನೆ ಕೇಳಿ, ಹೌದು ನಾನೇ ಬಂದಿರುವುದು ಅನ್ನೋದಾದರೆ ನಮ್ಗೀಗ ನಾವು ಅಲ್ಲಿಗೆ ಹೋಗ್ತಾ ಇಲ್ಲ ಅಂತ ಅಂದ್ಕೊಳ್ಳಿ. ಈಗ ಒಂದು ದೈವ ಬಂದಿದೆ ಅನ್ನೋದಾದರೆ ನೀವು ಬರ್ತಾ ಇಲ್ಲ, ಏನಾದರೂ ತಪ್ಪಾಗಿದೆ ಅಲ್ಲ, ಹಿರಿಯವ್ರದ್ದು ಏನಾದರೂ ಒಂದು ದೂರಿನ ಮೇಲೆ ದೈವ ಬಂದಿದೆ ಅಂದರೆ ನಾವು ಆ ಮೂಲ ಜಾಗಕ್ಕೆ ಹೋಗಿ ನಮ್ಮ ಕುಟುಂಬದ ಜಾಗದಲ್ಲಿ ವರ್ಷಾವಧಿ ಸೇರುವಂಥ ಸಮಯ ಉಂಟು. ಇಲ್ಲಾಂದರೆ ಇಂಥ ದಿನವನ್ನು ನಿಗದಿ ಮಾಡಿ ಯಜಮಾನನವ್ರ ಹತ್ರ ಮಾತಾಡಿ ಕುಟುಂಬದ ಎಲ್ಲ ಬಾಂಧವರು ಅಲ್ಲಿ ಸೇರಿ ನಮ್ಮ ಮೂಲದ ಪಂಜುರ್ಲಿಯನ್ನೇ ದರ್ಶನ ಭರಿಸಿ
ಇಂಥ ಸಮಸ್ಯೆ ಆಗಿದೆ, ಹೌದು ದೈವ ಬಂದಿದೆ ಹೇಳುವಾಗ ನಾವು ಮಾಡುವ ಪ್ರಾರ್ಥನೆ ಏನಂದರೆ ನಾವಿದ್ದಲ್ಲಿಗೆ ದೈವ ಬರುವುದಲ್ಲ, ದೈವದ ಕಾಲ ಬುಡಕ್ಕೆ ನಾವು ಹೋಗ್ತೇವೆ. ಯಾಕಂದರೆ ಇದು ದೈವಾರಾಧನೆ. ಯಾಕಂದರೆ ಮನುಷ್ಯ ಇದ್ದಲ್ಲಿಗೆ ದೈವ ಶಕ್ತಿಗಳು ಬರುವುದಲ್ಲ. ನಾವು ಮಾಡಿದ್ದು ತಪ್ಪು ನಮಗೆ ಅರಿವಾದಾಗಲ್ಲ, ನಾವು ಹೇಳಿದ ಏನಾದರೂ ಹರಕೆ ಬಾಕಿ ಇದ್ದರೆ ದೈವ ಸಂಕಲ್ಪ ನಮಗೆ ಕನಸಿನಲ್ಲಿ ಒಂದು ಆಲೋಚನೆಯನ್ನು ಕೊಟ್ಟರೆ ಆಗ ನಾವು ಆ ಮೂಲಕ್ಕೆ ಹೋಗಿ ನಾವು ಶರಣು ಎನ್ನುವುದು ಹೊರತು ನನ್ನ ಹತ್ರ ಹಣ ಉಂಟು, ಅಧಿಕಾರ ಉಂಟು, ನೀನು ಬಂದಿದ್ದೆ ಅಂತ ಇಲ್ಲಿ ಸ್ಥಾಪನೆ ಮಾಡ್ತೇನೆ ಅನ್ನೋದು ಅದು ದೈವಾರಾಧನೆ ಅಲ್ಲ. ಓಕೆ, ನಮ್ಮ ತಪ್ಪನ್ನು ನಾವು ಶರಣೆ ಅಂತ ಅಲ್ಲಿ ದೈವದ ಮುಂದ್ಗಡೆ. ಯಾಕಂದರೆ ಮನುಷ್ಯನಿಗೆ ಒಂದು ಗಾದೆ ಉಂಟು ದೈವದ ಮಾತಲ್ಲಿ, ಬಂಜಿಡಿ ಜನನ ಬೆರಿಟು ಮರಣ ಅಂತ. ದೈವಗಳು ಹಾಗಲ್ಲ, ಸೂರ್ಯ ಚಂದ್ರ ಇರುವ ಕಾಲ ತನಕ ಇರುವಂತಹ ಶಕ್ತಿಗಳು ದೈವಾರಾಧನೆ ಅಂದರೆ ಈ ತುಳುನಾಡಲ್ಲಿ. ನಾವೊಂದು ದೈವದ ಕೊಡಿಯಡಿಗೆ ಹೋಗ್ಬೇಕಾದ್ರೆ ಮೀನು ಮಾಂಸ ತಿಂದೆಲ್ಲ ಹೋಗುದಿಲ್ಲ, ಅಷ್ಟು ನಂಬಿಕೆ ಶ್ರದ್ಧೆ ಭಕ್ತಿಯಿಂದ ವೃತ ನಿಯಮದಿಂದ ಹೋಗ್ತೇವೆ ನಾವು ದೈವದ ಕೊಡಿಯಡಿಗೆ. ಓಕೆ, ಎಸ್. ತಮ್ಮ ಪ್ರಕಾರ ಅಂದರೆ ಎಲ್ಲವೂ ಕೂಡ ಒಂದು ನಿಯಮ ಇದೆ, ಎಲ್ಲದಕ್ಕೂ ಕೂಡ ದೈವಾರಾಧನೆ ಮುಖ್ಯವಾಗಿ ದೈವದ ಮೂಲ ಎಲ್ಲಿದೆ ಅಲ್ಲಿಗೆ ನಾವು ಹೋಗಿ ಶರಣಾಗುವಂಥದ್ದು. ಕನಸಲ್ಲಿ ಬರ್ಲಿ ಮನಸ್ಸಲ್ಲಿ ಬರ್ಲಿ ನಾವು ಹೋಗ್ಬೇಕಾದಂಥದ್ದು ದೈವದ ಮೂಲ ಎಲ್ಲಿಗೆ ಅಲ್ಲಿಗೆ. ದೈವ ಕನಸಲ್ಲಿ ಬರ್ತಾರ ಅಂತ ಹೇಳ್ತಾರೆ. ಕನಸಲ್ಲಿ ಬರೋದು ಯಾವಾಗ ನಾವು ಒಂದು ಹರಕೆ ಹೇಳಿರ್ತೇವೆ, ಆ ಹರಕೆ ನಾವು ಹೇಳಿದ ಕೆಲಸ ಆಗಿ ಇರ್ತದೆ, ಬಟ್ ಹರಕೆ ಕೊಟ್ಟಿರುವುದಿಲ್ಲ. ಸ್ವಲ್ಪ ಮನುಷ್ಯನಿಗೆ ತಾಪತ್ರ ಇರ್ತದೆ, ಒಂದು ತಿಂಗಳು 1 ವರ್ಷ ಹೆಚ್ಚು ಕಡಿಮೆ ಆಗ್ತದೆ. ಆಗ ನಮಗೆ ಪದೇ ಪದೇ ಸೂಚನೆ ಆಗ್ತಿರ್ತದೆ, ನಿನ್ನದೊಂದು ಹರಕೆ ಬಾಕಿ ಉಂಟಲ್ಲ, ನೀನು ಹೇಳಿದ ಕೆಲಸ ಮಾಡಿದ್ದೇನೆ, ನನ್ನ ಹರಕೆಯನ್ನು ಬಾಕಿ ಇಟ್ಟಿದೆಯಲ್ಲ ಅಂತ. ಅಂಥದ್ರಲ್ಲಿ ನಮಗೆ ಕನಸಲ್ಲಿ ಕಾಣ್ತದೆ ಹೊರತು ನಾನು ಬಂದಿದ್ದೇನೆ ನಮ್ಮ ಅಂತ ಹೇಳುವುದಿಲ್ಲ. ಓಕೆ, ಯಾವುದೇ ದೈವ ನಾನು ಜಾಗ ಬೇಕು ಅಂತ ಕೇಳುವುದಿಲ್ಲ. ಹೌದು, ನಾವೀಗ ಈಗ ನಾವು ಕುತ್ತರಿಗಾದ್ರೆ ಕುತ್ತಾರು, ಇಲ್ಲಾದ್ರೆ ಉರ್ವದಲ್ಲಿ ಕೊರಗಜ್ಜನ ಪುಣ್ಯಕ್ಷೇತ್ರ ಉಂಟು, ಪದಂಗಡಿಯಲ್ಲಿ ಉಂಟು, ಮಂಗಳೂರಲ್ಲಿ ಇನ್ನಿತರ ಪ್ರದೇಶದಲ್ಲಿ ಉಂಟು, 7 ಆದಿಸ್ಥಳ ಉಂಟು ಕೊರಗಜ್ಜನ. ಹಾಗಾದ್ರೆ ಎಲ್ಲಿ ನಾವು ಹರಕೆ ಹೇಳಿದ್ದೇವೆ, ನಾವೀಗ ಬೆಂಗಳೂರಲ್ಲೆಲ್ಲ ದುಬೈಯಲ್ಲೇ ಕೂತ್ಕೊಂಡು ನಮ್ಮವರು ಎಷ್ಟೋ ಬಾಂಬೆಯಲ್ಲಿದ್ದಾರೆ, ದುಬೈಯಲ್ಲಿದ್ದಾರೆ, ಅಮೆರಿಕಾದಲ್ಲಿದ್ದಾರೆ, ಅವರು ವರ್ಷದ ನಮಗೆ ಫೋನ್ ಮಾಡಿ ಕೇಳ್ತಾರೆ, ಸುರಜನ್ನ ನೇಮಾಗಿ ದಿನ ಆಗಿದೆ ಯಾವಾಗಂತೆ ಅಂತ. ಯಾಕಂದ್ರೆ ದೈವ ನಂಬಿಕೆ ಅದು. ಅವರಿಗೆ ಆನ್ಲೈನ್ ಅಲ್ಲಿ ಪ್ರಸಾದ ಕಳಿಸ ಅಂತ ಹೇಳುದಿಲ್ಲ. ಅವರಲ್ಲಿ ಎನಿಸಿದ ಹರಕೆ ಆಗಿದ್ರೆ ನಾನು ಇಂಥ ವರ್ಷದ ಕಾಲದವಾಗ ಬರ್ತೇನೆ, ನನ್ನದೊಂದು ಹರಕೆ ಸಂಧಿಸ್ಲಿಕ್ಕಂಡ ಆ ಮೂಲಕ್ಕೆ ಬರ್ತಾರೆ ಹೊರತು ನಾನು ನಂಬಿದ್ದೇನೆ ನಂಗೆ ಬರ್ಲಿಕ್ಕೆ ಆಗುದಿಲ್ಲ, ರಜೆ ಸಿಗುದಿಲ್ಲ ಅಂತ ಹೇಳಿ ಅಲ್ಲಿ ದೈವವನ್ನು ಆರಾಧನೆ ಮಾಡ್ಲಿಕ್ಕೆ ಆಗುದಿಲ್ಲ. ಓಕೆ, ಅಂದ್ರೆ ಇವಾಗ ನಾನು ದುಬೈಯಲ್ಲಿ ನೆಲೆಸಿದ್ದೇನೆ ಅಂತ ಹೇಳ್ಕೊಂಡು ದುಬೈಯಲ್ಲಿ ಒಂದು ಕಟ್ಟೆ ಕಟ್ಟಕ್ಕೆ ಆಗುದಿಲ್ಲ, ಇದು ಸಾಧ್ಯ ಇಲ್ಲ ಅನ್ನುವಂಥ ಮಾತುಗಳನ್ನು ಹೇಳುವಂಥದ್ದು. ಇನ್ನು ಭರತ್ ಬಳಲ್ಬಾಗ್ ಅವರಿದ್ದಾರೆ. ಕಳೆದ ಕೆಲವು ದಿನಗಳನ್ನ ನೋಡ್ತಾ ಹೋದ್ರೆ ತಮ್ಮ ಸಂಘಟನೆಯ ಜೊತೆ ಒಂದಷ್ಟು ಯುವ ಸಂಘಟನೆಗಳು ಇದ್ರ ಬಗ್ಗೆ ಧ್ವನಿ ಎತ್ತಿವೆ. ಈ ಹಿಂದೆಯಿಂದ ತುಳುನಾಡಿನ ದೈವಗಳ ವಿಚಾರ ಅಂತ ಬಂದಾಗ ಎಲ್ಲಿ ಅಪಮಾನ ಅವಮಾನ ಆಗುತ್ತೋ ಆ ಸಂದರ್ಭದಲ್ಲಿ ಈ ತುಳುನಾಡಿನಲ್ಲಿರುವ ತುಳು ಪರ ಅಥವಾ ದೈವಾರಾಧನೆ ಪರ ಇರುವಂಥ ಒಂದಷ್ಟು ಯುವ ಸಂಘಟನೆಗಳು ಅಲ್ಲಿ ಮುನ್ನೆಲೆಗೆ ಬರುವಂಥದ್ದು, ಇದು ಸರಿಯಲ್ಲ ಅನ್ನುವಂಥ ಮಾತುಗಳನ್ನು ಹೇಳುವಂಥದ್ದು, ಕಾನೂನಾತ್ಮಕವಾಗಿ ಪ್ರಯತ್ನವನ್ನು ಮಾಡ್ತಾ ಬಂದಿದ್ದೀರಾ. ಸೊ ಮೊನ್ನೆಯಿಂದ ಯಾವತ್ತೂ ಇಂಥದೆಲ್ಲ ಪ್ರಾರಂಭ ಆಯಿತು, ಆ ಪ್ರಾರಂಭದ ಬಳಿಕ ಅದಕ್ಕೆ ಸಿಕ್ಕಂಥ ಪ್ರಚಾರಗಳಿರ್ಬೋದು, ಆ ಗೊಂದಲಗಳಿರ್ಬೋದು, ಆ ಬಳಿಕ ಮನವಿಯವರೆಗೆ ಬಂದಿದೆ. ಈಗ ನೇರವಾಗಿ ಆದಿಸ್ಥಳಕ್ಕೆ ಹೋಗಿ ಪ್ರಾರ್ಥನೆಯನ್ನು ಮಾಡಿದ್ದೀರಾ. ಏನು ಹೇಳ್ತೀರಾ ಸರ್ ಈ ಒಂದು ಹಂತಗಳನ್ನು ನೋಡುವಾಗ? ಮೊದಲನೇದಾಗಿ ಹೇಳ್ಬೇಕಂದ್ರೆ ನಮ್ಮ ಸಂಘಟನೆಯಿಂದ ನಾವೊಂದು ಈ ದೈವದ ಅಪಮಾನ ಆಗುದಂತ ನಾವು ನಮ್ಮ ಸಂಘಟನೆ ಮುಖಾಂತರ ಹೊರಟಿದ್ವಿ. ಓಕೆ, ನಮ್ಮ ಜೊತೆಯಾಗಿ ಬಂದದಂದ್ರೆ ಒಂದು ಬೆಳ್ತಂಗಡಿಯಿಂದ ದೈವಾರಾಧನಾ ಸಮಿತಿ ಬೆಳ್ತಂಗಡಿ, ಮತ್ತೊಂದು ಹಿಂದೂ ಸಂರಕ್ಷಣಾ ಸಮಿತಿ. ನಮ್ಮ ನಡೆ ನೋಡಿ ಅವರಿಗೊಂದು ನಮ್ಮ ತುಳುನಾಡಿನ ಒಂದು ದೈವಾರಾಧನೆಯನ್ನು ಉಳಿಸ್ಬೇಕಂತ ಆ ಸಂಘಟನೆಯವರು ಜೊತೆಗೂಡಿ ನಮ್ಮೊಟ್ಟಿಗೆ ಬಂದರು. ಭಾರಿ ಒಳ್ಳೆ ನಮಗೆ ಒಂದು ಅವರ ಕೆಲಸವನ್ನು ನಾವು ಸಹ ಅಲ್ಲಿ ಕೈ ಮುಗ್ದೆಲ್ಲ ಕೇಳಿದೆ. ಎಲ್ಲ ಒಳ್ಳೆ ಕೆಲಸ ಮಾಡ್ತಿದ್ರು ಇಂಥದ್ದು. ಹಾಗೆ ನಮ್ಗೆ ಒಳ್ಳೆ ನಿಮ್ಮ ಹತ್ರ ಮಾತಾಡ್ತೀನಿ, ಒಂದು ಕರೆ ಇದೆ ನೇರವಾಗಿ. ಹಲೋ ಹಲೋ, ನಮಸ್ತೆ. ತಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಾವು ಉಡುಪಿಯಿಂದ ಶ್ರೀಹರಿ ಬಾದ್ಯ ಅಂತ. ಎಲ್ಲಿಂದ ಸರ್? ಉಡುಪಿಯಿಂದ. ತಮ್ಮ ಹೆಸರು? ಶ್ರೀಹರಿ ಬಾದ್ಯ ಅಂತ. ಎಸ್, ಮಾತಾಡಿ ಸರ್, ಮಾತಾಡಿ. ಏನ್ ಹೇಳ್ತೀರಾ ಈ ವಿಚಾರದಲ್ಲಿ ತಾವು? ಎಂತ ಗೊತ್ತುಂಟ ಸರ್, ಇದು ಎಂತ ಒಂದು ಬಿಸ್ನೆಸ್ ಆಗ್ತಾ ಉಂಟು ಸರ್. ಇಲ್ಲಿಯವರೆಗೆ ಎಚ್ಚರ ಆಗ್ಬೇಕಿದ್ರ ಬಗ್ಗೆ. ಓಕೆ, ಮತ್ತೆ ಎಂತ ಗೊತ್ತುಂಟು, ನಾನು ಇವಾಗ ಇಲ್ಲಿ ಹಾವೇರಿಯಲ್ಲಿ ಒಂದು ಶುರುವಾಗಿದೆ ಸರ್. ಓಕೆ, ಅದ್ರ ಬಗ್ಗೆ ಸಹ ಧ್ವನಿ ಎತ್ತಬೇಕು. ಇಲ್ಲಿ ಖಾಲಿ ಮೈಸೂರು ಬಗ್ಗೆ ಧ್ವನಿ ಎತ್ತದಲ್ಲ. ಓಕೆ, ಎಲ್ಲಾ ಕಡೆಗಳ ಆಗ್ತಾ ಇದೆ, ಎಲ್ಲಾ ಕಡೆಗಳ ಬಗ್ಗೆ ಧ್ವನಿ ಇರ್ಬೇಕು ಅಂತ. ಹೌದೌದು. ಎಂತಂದ್ರೆ ಹಾವೇರಿಯಲ್ಲಿ ಅವ 23 ವರ್ಷದ ಹುಡುಗ ಅಂತೆ. ಓಕೆ, ಅವನ ಪ್ರಕಾರ ಅವನು ಹುಟ್ಟಿದ ಮೊದಲೇ ಕೊರಗಜ್ಜ ಅವನು ಹುಟ್ಟಿದ ಆದ್ಮೇಲೆ ಕೊರಗಜ್ಜ ಹುಟ್ಟಿದಂತೆ. ಓಕೆ, ನಾನೇ ಕೊರಗಜ್ಜ ಅಂತ ಹೇಳ್ತಿದ್ದವ. ಹೌದೌದು, ಅವ ಹುಟ್ಟಿದ ಆದ್ಮೇಲೆ ಕೊರಗಜ್ಜ ಹುಟ್ಟಿದಂತೆ. ಅವ ಹಿಂದಿನ ಜನ್ಮದಲ್ಲಿ ಮಂಗಳೂರಲ್ಲಿ ಅಲ್ಲಿ ಸತ್ತು ಪುನಃ ಕೊರಗಜ್ಜನ ಸೇವೆ ಮಾಡ್ಲಿಕ್ಕೆ ಅಲ್ಲಿ ಹೋಗಿ ಹುಟ್ಟಿದಂತೆ. ಅಯ್ಯಯ್ಯೋ.
ಓಕೆ. ಎಷ್ಟೆಲ್ಲ ಎಂತ ಕತೆ ಬಿಡ್ತಾರೆ, ಎಲ್ಲ ಬಾಯಿ ತೆಗ್ದ್ರೆ ಉಂಟೆಲ್ಲ ಕತೆ ಬಿಡುದು, ಒಂದೊಂದು ಕತೆ ಬಿಡ್ತಾರೆ ಸರ್, ಒಳ್ಳೆ ಒಳ್ಳೆ ಕತೆ ಅವರ. ಓಕೆ, ಇದನ್ನ ಅದೆಷ್ಟೋ ಜನ ಭಕ್ತರು ನಂಬ್ತಾ ಇದ್ದಾರೆ. ಹೌದು, ಭಕ್ತರು ನಂಬ್ತಿದ್ದಾರೆ, ಮತ್ತೆಂತ. ಓಕೆ. ಇದ್ರ ಬಗ್ಗೆ ಎಲ್ಲರೂ ಇಲ್ಲಿಯ ವರ್ಷ ತಪ್ಪುಂಟು, ಈ ವರ್ಷ ಕೋಣ ಕಟ್ಲಿಕ್ಕೆ ಎಂತ ಕೇಳುವುದು ತುಂಬಾನೇ. ಓಕೆ. ಇವರ ಮೀಡಿಯಾದ ವರ್ಷ ಆಗ ನಾನು 2 ತಿಂಗಳಿಂದ ಫೇಸ್ಬುಕ್ ಅಲ್ಲಿ ಬರ್ದಾಕಿದ್ದೇನೆ, ಒಬ್ರು ಸಹ ಅವಾಗ ಗುರ್ತ ಇಲ್ಲ ತರ ಮಾಡ್ತಿದ್ರು, ಈಗ ಎಲ್ಲರೂ ನೋಡ್ತಿದ್ದಾರೆ. ಓಕೆ. ಓಕೆ, ತಾವು ಹೇಳುವಂಥದ್ದು ಇದರ ಬಗ್ಗೆ ಮುಂಚೆನೆ ಎಚ್ಚೆತ್ತುಕೊಳ್ಬೇಕಿತ್ತು ಅಂತ. ಹೌದೌದು, ಈಗ ನೋಡಿ ಚಿಕ್ಕದಲ್ಲಿ ಕ್ಯೂಟ್ ಇದ್ರೆ ಅದು ಸಮ ಇತ್ತಲ್ಲ, ಈಗ ದೊಡ್ಡ ಕ್ಷೇತ್ರ ಆದ್ಮೇಲೆ ಎಂತ ಧ್ವನಿ ಎತ್ತಲಿಕ್ಕೆ. ಓಕೆ, ಇವಾಗ ಮೈಸೂರು ಕೂಡ ದಿನಕ್ಕೆ 500ರಿಂದ 1000ದಷ್ಟು ಜನ ಬರ್ತಾ ಇದ್ದಾರೆ. ಒಂದು ಕ್ಷೇತ್ರವಾಗಿ ಅದೊಂದು ಪ್ರಚಾರವನ್ನ ಪಡ್ಕೊಂಡಾಗಿದೆ. ಹೌದೌದು, ಅದೇ ಹೇಳಿದ್ ನಾನು ಆಗ ಅವ ಫಸ್ಟಿಗೆ ಶುರು ಮಾಡುವಾಗ ಉಂಟಲ್ಲ, ಅದನ್ನೇ ನಾವು ಸಮ ಮಾಡಿದ್ರೆ ಆಗ್ತಿತ್ತು ಅದು. ಓಕೆ. 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 ಸೊ ಈ ಸಂದರ್ಭದಲ್ಲಿ ಮೈಸೂರಲ್ಲಿ ಗುಳಿಗನ ತಗೊಂಡೋಗಿ ಅಲ್ಲಿ ಇಬ್ಬರದ್ದು ಕಾಂಪಿಟೇಷನ್, ಕೊರಗಜ್ಜನದ್ದು ಮತ್ತೆ ಗುಳಿಗನದ್ದು ಕಾಂಪಿಟೇಷನ್ ಮೈಸೂರಲ್ಲಿ. ಓಕೆ. ಓಕೆ. ಎಂತ ಮಾರಿ, ಇವರೇ ನಮ್ಮವರೇ ಮಾಡುದು, ಪುನಃ ಅಲ್ಲಿ ಅವರು ಸಪೋರ್ಟ್ ಮಾಡುದು, ಇಲ್ಲಿಯವರೇ ಕಾಣದ ಕೈ ಉಂಟು ತುಳುನಾಡಿನವರದ್ದು ಇದ್ರಲ್ಲಿ. ಓಕೆ. ಓಕೆ, ಅಂದ್ರೆ ಇದು ಎದುರಿಗೆ ಕಾಣ್ತಾ ಇಲ್ಲ, ಹಿನ್ನೆಲೆಯಿಂದ ಈ ರೀತಿಯ ಕೆಲಸಗಳನ್ನ ಇಲ್ಲಿಯವರು ಕೂಡ ಮಾಡ್ಕೊಂಡಿದ್ದಾರೆ ಅಂತ ಹೇಳುದು ತಾವು. ಹೌದೌದು, ನಿನ್ನೆ ಒಂದು ಆಡಿಯೋ ರಿಲೀಸ್ ಆಯ್ತಲ್ಲ ಸರ್, ನಾವೆಂತ ಮೈಸೂರಿಗೆ ಹೋಗಿ ಕೋಲ ಕಟ್ಟಬಾರ್ದು, ಕೋಲ ಕಟ್ಟೋದೇ ಹೇಳ್ತಿದ್ದಾರೆ ಆಡಿಯೋದಲ್ಲಿ. ಓಕೆ. 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 ಸೊ ಎಲ್ಲ ಗೊಂದಲಗಳು ಕೂಡ ಪರಿಹಾರ ಆಗ್ಬೇಕು. ಧ್ವನಿ ಎತ್ತಿದ್ದೀರಾ ತಾವು ಕೂಡ, ಖಂಡಿತ ಇದಕ್ಕೆ ಒಂದು ತಾರ್ಕಿಕ ಅಂತ್ಯ ಸಿಗ್ಬೇಕಾಗಿದೆ ಸರ್. ಹೌದೌದು, ಅಂತ್ಯ ಆಗ್ಬೇಕು ಸರ್, ಮತ್ತೆ ಎಂತ ಇದು ಕಟ್ಟದ ಮೇಲೆ ದೈವವನ್ನು ತಗೊಂಡೋಗುದು. ಓಕೆ. ಓಕೆ, ರೈಟ್. ಧನ್ಯವಾದ ಸರ್, ಧನ್ಯವಾದ ಕರೆ ಮಾಡಿರೋದು. ಎಸ್, ಭರತ್ ಅವ್ರ ಹತ್ರ ನಾನು ಮಾತನಾಡ್ತಾ ಇದ್ದೆ. ಇದು ಒಂದಷ್ಟು ಜನರ ವಾದವೂ ಕೂಡ ಹೌದು. ತಮ್ಮ ಹತ್ರ ನಾನು ಕೇಳಿರುವಂಥದ್ದು, ಕಳೆದ ವಿವಾದಗಳ ಜೊತೆಯಲ್ಲಿ ಮನವಿಯವರಿಗೆ ಬಂದಿತ್ತು. ಈ ನಡುವೆ ಮನವಿ ಆದ ಸಂದರ್ಭದಲ್ಲಿ ಕುತ್ತಾರಿನ ಆದಿಸ್ಥಳ ಅಂತ ಕೊರಗಜ್ಜ ಕ್ಷೇತ್ರಗಳಲ್ಲಿ ಬಹಳಷ್ಟು ಪ್ರಾಮುಖ್ಯತೆಯನ್ನು ಪಡ್ಕೊಂಡು ಆ ಆದಿಸ್ಥಳ ಅನ್ನುವಂಥದ್ದು ಯಾವ ರೀತಿಯಲ್ಲಿ ಇದೆ ಅನ್ನುವಂಥದ್ದು ಎಲ್ರಿಗೂ ಕೂಡ ಗೊತ್ತಿದೆ. ಅಲ್ಲಿ ಒಂದು ಬೆಳಕಿನ ಅಂದರೆ ಯಾವುದೇ ರೀತಿಯ ದೀಪದ ಬಳಕೆ ಆಗೋದಿಲ್ಲ. ಅಲ್ಲಿ ಕೋಲ ಆಗುವಂಥದ್ದು ಕೂಡ ಕತ್ತಲೆಯಲ್ಲಿ ಕೋಲಗಳ ನಡೆಯುವಂಥದ್ದು, ಅದು ಕೂಡ ಆದಿಯಲ್ಲಿ ಯಾವ ಸಂದರ್ಭದಲ್ಲಿ ಅಂದರೆ ನಮ್ಮ ಹಿರಿಯರು ಯಾವ ರೀತಿ ಮಾಡ್ಕೊಂಡು ಬಂದಿದ್ರು, ಚಾಚು ತಪ್ಪದೆ ಈಗಲೂ ಕೂಡ ಅಲ್ಲಿ ಅದೇ ರೀತಿಯಲ್ಲಿ ಕೋಲಗಳಾಗಲಿ ಅಲ್ಲಿನ ಆಚಾರ ವಿಚಾರಗಳಾಗಲಿ ಅದೇ ರೀತಿಯಲ್ಲಿ ಇದೆ, ಎಲ್ಲೂ ಕೂಡ ಬದಲಾವಣೆ ಆಗಿಲ್ಲ ಅನ್ನುವಂಥ ಅದೊಂದು ಕೀರ್ತಿ ಆ ಕ್ಷೇತ್ರಕ್ಕೆ. ಅದನ್ನು ಪಾಲಿಸಿಕೊಂಡು ಸಮಸ್ತ ತುಳುವರು ಕೂಡ ಅಲ್ಲಿ ಬಂದಿದ್ದಾರೆ. ಹಾಗಾಗಿ ಅಲ್ಲಿ ತಾವು ಮನವಿಯನ್ನು ಮಾಡಿದಿರ. ಅಲ್ಲಿನ ಒಂದು ಕ್ಷೇತ್ರದಲ್ಲಿ ಇರುವಂಥ ಹಿರಿಯರು ಜೊತೆಗೆ ಅಲ್ಲಿನ ಕೈಂಕರ್ಯಗಳನ್ನು ನಡೆಸುವಂಥ ಹಿರಿಯರಿದ್ದಾರೆ, ಅವರು ಮಾತನಾಡಿದ್ದಾರೆ. ನಿನ್ನೆ ಅವರು ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. ಈ ಕೊರಗಜ್ಜ ದೈವ ಜೊತೆಗೆ ಅಲ್ಲಲ್ಲಿ ಕಟ್ಟೆಗಳಾಗುವಂಥದ್ದು ಈ ವಿಚಾರದಲ್ಲಿ ಅವರನ್ನು ಮಾಧ್ಯಮದವರು ಪ್ರಶ್ನೆ ಮಾಡಿದಾಗ ಅವರು ಕೂಡ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. ನೋಡ್ಕೊಂಡು ಬರೋಣ ಏನು ಹೇಳಿದ್ದಾರೆ ಅಂತ. ನಮ್ಮ ಕುತ್ತಾರಿನಲ್ಲಿ ವರ್ಗತನೆಜ್ಜೆ ಎಂಬ ಮಾಯ ಆಗಿ ಕಾಯ ಹೋಗಿ ಮಾಯ ಆಗಿ ಮಾಯ ರೂಪದಲ್ಲಿ ನಮ್ಮ ಪಂಚಂತಾಯ ದೈವಗೆ ಸಿಕ್ಕಿ ಈ 7 ಕಟ್ಟೆ 7 ಕೋಲ 7 ಜಾಗೆ ನೆನೆಸಿಕೊಂಡು ಕಾಡಿನಲ್ಲಿ ಕೋಲ ಊರಿನಲ್ಲಿ ಅಡಿಗೆ ಮಾಡಿ ಕೊರಗಜ್ಜನಿಗೆ ದೈವ ಪಂಚಂತಾಯ ದೇವ ಅಪ್ಪನೆ ಕೊಟ್ಟ ಪ್ರಕಾರ ಇಲ್ಲಿ ನಡೆಯುತ್ತಾ ಬರ್ತಾಯಿದೆ. ಇದು ಮುಂಚಿನಿಂದಲೂ ಕಾಲದಿಂದಲೂ ಹೀಗೇ ನಡೆಯುತ್ತಾ ಬರ್ತಾ ಇದು ಇನ್ನೂ ಹಾಗೆಯೇ ನಡೆಯುತ್ತಾ ಇದೆ. ಸಾವಿರಾರು ಭಕ್ತರು ಎಲ್ಲೆಲ್ಲಿಂದ ಭಕ್ತರು ಇಲ್ಲೇ ಬಂದು ಅವರವರ ಮನಪೂರ್ವಕ ಪ್ರಾರ್ಥನೆ ಮಾಡಿದ್ದನ್ನು ಅಜ್ಜ ನೆರವೇರಿಸಿಕೊಡ್ತಾನೆ. ಇದು ಸಾರ್ಲಪಟ್ಟದ ಅಜ್ಜನೇ ಇಲ್ಲಿ ನೆಲೆಯೂರದಲ್ಲದೆ ಬೇರೆ ಯಾವ ಕಡೆಯಲ್ಲಿ ಈ ಅಜ್ಜನ ಈ ಕಟ್ಟಿನ ಪ್ರಕಾರ ಆಗುವುದಿಲ್ಲ. ಆದರೆ ಇಲ್ಲಿಂದ ಯಾರೂ ಅಜ್ಜನು ಬೇರೆ ರೂಪದಲ್ಲಿ ಕೊಂಡು ಹೋಗುವುದು ಅದು ಏನೂ ಇರುವುದಿಲ್ಲ. ಅಜ್ಜ ಬಿಡುವುದಿಲ್ಲ. ಅಜ್ಜ ಕಾಯ ರೂಪದಲ್ಲಿ ಬಂದು ಮಾಯ ರೂಪದಲ್ಲಿ ಇಲ್ಲಿ ನೆರವೇರಿಸಿದಾಗ ಅಜ್ಜ ಶ್ರೀ ಕೊರಗತನೆಜ್ಜ ಪಂಚಂತಾಯ ಬಂಟನಿಗೆ ಸಿಕ್ಕಿ ಪಂಚಂತಾಯ ಬಂಟ ದೈವ 7 ಜಾಗೆ 7 ಕಟ್ಟೆ ಕೊಟ್ಟು ಹೊರ ನೀಡಿದ್ದೇನೆಂದರೆ ಊರಿನಲ್ಲಿ ಅಟಿಲಾಗಿ ಅಡಿಗೆಯಾಗಿ ಕಾಡಿನಲ್ಲಿ ಸೇವೆ ಕೊಡ್ತೇನೆ. ಕತ್ತಲೆ ರೂಪದಲ್ಲಿ ಕೋಲ, ಬೇರೆ ಯಾವ ರೀತಿಯಲ್ಲಿ ಇದು ವ್ಯವಸ್ಥೆ ಇಲ್ಲ. ಇಲ್ಲಿ ಖಾಲಿ ಬೀಡ ಶರಾಬು ಸೇಂದಿ ಇಡುವುದಲ್ಲದೆ ಬೇರೆ ಅಂಥ ಅರಿಕೆ ಕೊಡುವುದು ಸಹ ಇಲ್ಲ. ಅಜ್ಜನಿಗೆ ಅದೇ ಸಾಕು ಎಂಬ ಮುಂಚಿನ ಮಾತಿನೊಂದಿಗೆ ಇವತ್ತು ಸಹ ನಡೆದು ಬಂದಿತ್ತೆ. ಹಾಗೆಯೇ ನಡೆಯುತ್ತಾ ಮುಂದಕ್ಕೆ ಹೋಗಬೇಕೆಂದು ನಾನು ಕೇಳಿದೆ. ಇದು ಅವರ ಪ್ರತಿಕ್ರಿಯೆ. ಅಂದರೆ ಹಿಂದೆ ಇವರು ಹಿರಿಯರು ಯಾವ ರೀತಿಯಲ್ಲಿ ನಡೆಸ್ಕೊಂಡು ಹೋಗ್ತಾ ಇದ್ರು, ಈಗಲೂ ಕೂಡ ಅದೇ ರೀತಿಯಲ್ಲಿ ನಡೆಸ್ಕೊಂಡು ಹೋಗುವಂಥ ಜವಾಬ್ದಾರಿ ಕರ್ತವ್ಯ ನಮ್ಮದು. ಅದನ್ನು ಅದೇ ರೀತಿಯಲ್ಲಿ ನಡೆಸ್ಕೊಂಡು ಹೋಗಬೇಕು ಅನ್ನುವಂಥದ್ದು ಆ ಮಾತುಗಳನ್ನು ಅವರು ಹೇಳಿದರು. ಬಹಳಷ್ಟು ಸ್ಪಷ್ಟವಾಗಿ ಹೇಳಿದ್ದಾರೆ.
ಆದಿ ಸ್ಥಳದಲ್ಲಿ, ಜೊತೆಗೆ ಅಲ್ಲಿ ಹಿರಿಯರು ಹಾಕಿಕೊಟ್ಟಂತ ಹಾದಿ, ಅದರ ವಿಚಾರಗಳು, ಅದರ ಹಿನ್ನೆಲೆಗಳು ಎಲ್ಲವೂ ಕೂಡ ಸ್ಪಷ್ಟವಾಗಿದೆ. ಅಲ್ಲೇ ಕೊರಗಜ್ಜೆ ಇರುವುದು. ಹಾಗಾಗಿ ಕೊರಗಜ್ಜನ ಅಲ್ಲಿನ ಶಕ್ತಿ ಆರಾಧನೆ ಅನ್ನುವಂಥದ್ದನ್ನು ಹಿರಿಯರು ಹಾಕಿಕೊಟ್ಟ ಹಾದಿಯಲ್ಲೇ ಹೋಗ್ಬೇಕು. ಅಲ್ಲಿ ಯಾವುದೇ ರೀತಿಯ ಹೊಸ ತಂತ್ರಜ್ಞಾನವನ್ನು ಬಳಸುವಂತಿಲ್ಲ. ಅವರು ಏನು ಹಿರಿಯರು ಹಾಕಿಕೊಟ್ಟಿದ್ದಾರೆ ಅದೇ ಹೆಜ್ಜೆಯಲ್ಲಿ ಇಡಬೇಕಾಗಿದೆ. ನಾನು ಮಾತನಾಡಬೇಕು ಸೂರಜ್ ಅವರ ಕೈಯಲ್ಲಿ. ಇದು ಒಂದು ಪರಂಪರೆಯನ್ನು ಉಳಿಸ್ಕೊಂಡು, ಒಂದು ಸಂಸ್ಕೃತಿಯನ್ನು ಅಥವಾ ಹಿರಿಯರ ಹಾಕಿಕೊಟ್ಟ ಹಾದಿಯನ್ನು ಉಳಿಸ್ಕೊಂಡು ಹೋಗಿರುವಂಥ ಒಂದು ಕ್ಷೇತ್ರ. ಜೊತೆಗೆ ಏನು ಹೇಳ್ತಾರೆ ಈ ಒಂದು ವಿಚಾರದಲ್ಲಿ ತಾವು? ನೋಡಿ, ನಾನು ಒಂದು ಬಾಲ್ಯ ವಯಸ್ಸಿನಲ್ಲಿ ಓಕೆ, ಒಂದು ನನಗೆ ಗೊತ್ತಿರೋ ಪ್ರಕಾರ 16-17 ವರ್ಷ ಇರುವಾಗ ಓಕೆ, ನನ್ನ ಒಂದು ನೆರೆಕರೆಯವರೊಟ್ಟಿಗೆ ನಾನು ಅಲ್ಲಿ ಹೋಗಿದ್ದೆ, ಮೋಣಪನ್ನ ಅಂತ. ಅವರು ಹೇಳಿದರು, ಕುತ್ತರಲ್ಲಿ ನೇಮಂಟು ಹೋಗೋ ಸೂರಜ್ ಬಾ ಅಂತ. ಓಕೆ. ಆಗ ಇದರದೆಲ್ಲ ನನಗೆ ಅಷ್ಟು ಅನುಭವ ಇಲ್ಲ. ಅಲ್ಲಿ ಹೋಗುವಾಗ ಅಲ್ಲಿ ಕತ್ತಲಲ್ಲಿ ಮಾಯಿಲನ್ನ ಆಗ ನೇಮ ಕಟ್ಟೋದು, ಕೋಲ ಕಟ್ಟೋದಲ್ಲಿ. ಓಕೆ. ಕತ್ತಲಲ್ಲಿ ನಾವು ಹುಡುಕುದು ಅಜ್ಜ ಇಲ್ಲಿ ಕಾಣುದಿಲ್ಲ ಅಂತ. ಇಲ್ಲಿ ಹಿಂದ್ಗಡೆಯಿಂದ ಓಡುವಾಗನೇ ಗೊತ್ತು ಗಗ್ಗರದ ಸೌಂಡಲ್ಲಿ ಕೇಳುವಾಗ. ಅಂದರೆ ಅಷ್ಟು ಕತ್ತಲೆ ಅಲ್ಲಿ. ಮತ್ತೆ ಈಗ ಸಹ 6-6:30-7 ಗಂಟೆ ಆದ್ರ ನಂತರ ಹೆಡ್ಲೈಟ್ ಹಾಕೊಂಡು ಹೋಗುದಿಲ್ಲ ಅಲ್ಲಿ ಯಾರು ಸಹ. ಹೌದು, ಹಾಫ್ ಮಾಡ್ತಾರೆ. ಆಗ ಹಾರ್ನ್ ಸಾಕ್ತಿರ್ಲಿಲ್ಲ. ಈಗ ಅಲ್ಲಿ ಏನಾಗಿದೆ ಅಂದರೆ, ಮೊನ್ನೆ ಎಲ್ಲ ಪ್ರಚಾರ ಆದ ನಂತರ ಮೈಸೂರು ಬ್ಯಾಂಗ್ಳೂರಿಂದ ತುಂಬ ಜನ ಬರ್ತಿದ್ದಾರೆ, ನಿನ್ನೆ ನೋಡಿದ್ದೇವೆ ನಾವು. ಅಲ್ಲಿ ಕಂಟ್ರೋಲ್ ಮಾಡೋದು ಸ್ವಲ್ಪ ಕಷ್ಟ ಆಗಿದೆ. ಈಗ ಅಲ್ಲಿ ಹಣ ಮಾಡೋದಾದ್ರೆ ನಮಗೆ ಅಲ್ಲಿ ಪಾರ್ಕಿಂಗ್ ಫೀಸ್ ತಗೋಬಹುದಲ್ಲ, ಅಲ್ಲ ಒಂದು ಜೀರ್ಣೋದ್ಧಾರ ಮಾಡಬಹುದು ಅಂತ ನಮಗೆ ಬ್ಯಾನರ್ ಹಾಕ್ಬೋದಲ್ಲ, ಯಾಕೆ ಮಾಡೋದಿಲ್ಲ? ಅದು ಮೂಲ ಪರಂಪರೆ, ಪ್ರಕೃತಿ ನಿಯಮದಿಂದ ಬಂದಂಥದ್ದು. ನಮ್ಮ ಗುರು ಹಿರಿಯರು ಅನಾದಿ ಕಾಲದಿಂದ ಬಂದಂಥ ಕಟ್ಟದು ದೈವಾರಾಧನೆದು. ಅಲ್ಲಿ ಕಿಂಚಿತ್ತು ಕೂಡ ತಪ್ಪಿಲ್ಲ. ಅದನ್ನು ಅಲ್ಲಿ ಒಂದು ಹಸರನ್ನು ಕೊಂಡೋದ್ರೆ ಅಲ್ಲಿ ಅಜ್ಜನಿಗೆ ಕೈ ಪ್ರಾರ್ಥನೆ ಮಾಡಿದ್ದು ಸ್ವತಃ ನಾವಿಡ್ಲಿಕ್ಕೆ ಕೈ ಪ್ರಾರ್ಥನೆ ಮಾಡಿ ಅದನ್ನು ನೆಲಕ್ಕನೆ ಬಿಡುದು. ಮಣ್ಣಿನಿಂದ ಬಂದಂತ ಶಕ್ತಿ ದೈವಾರಾಧನೆ. ಹೌದು, ಅದನ್ನು ನೆಲಕ್ಕನೆ ಬಿಡುದಲ್ಲ, ಅದು ನಾವು ಕೊಂಡೋಗುದಿಲ್ಲ ಯಾರು ಸಹ. ಅಲ್ಲಿ ಪ್ರಸಾದ ಇಲ್ಲ ಅಜ್ಜನಿಗೆ. ಕೊರಗಜ್ಜನ ಇದರಲ್ಲಿ ತತ್ವದಲ್ಲಿ ಏನ್ ಬರ್ತದೆ ಅಂದ್ರೆ, ನಿಂತ ನೆಲದಿಂದ ಮಣ್ಣನ್ನು ತೆಗೆದು ಹಾಕಿ ನಾನು ಎಲ್ಲಿ ನನ್ನನ್ನು ಪ್ರಾರ್ಥಿಸ್ತೀರ ಅಲ್ಲಿ ನಾನು ನಿಮ್ಮನ್ನು ಕಾಪಾಡಿಕೊಂಡು ಬರ್ತೇನೆ ಅನ್ನೋದು ಕೊರಗಜ್ಜನ ಇದರಲ್ಲಿ ಇರುವುದು. ಓಕೆ. ಆಗ ಈ ತರ ಇವರೆಲ್ಲ ಮಾಡುದು, ಪಾರ್ಕಿಂಗ್ ಫೀಸ್ ತಗೊಳ್ಳುದು, ಅಲ್ಲ ಈ ತರ ಒಂದು ಅದನ್ನು ಆರಾಧನೆ ಮಾಡುದು ಅಜ್ಜ ಕನಸಲ್ಲಿ ಬಂದಿದ್ದಾರೆ, ಅದೆಲ್ಲ ನಾವು ಒಪ್ಪುದಿಲ್ಲ. ಯಾಕಂದ್ರೆ ನಾವು ಮುಂಚಿನ ನೀವು ಒಂದು ಕ್ಲಿಯರ್ ಮಾಡಬೇಕು ಸೂರಜ್ ಅವರೇ. ನಾನು ಕೇಳುವಂಥದ್ದು, ಅಲ್ಲಿ ಆಗ್ತಾ ಇರುವಂತ ದೈವಾರಾಧನೆಯನ್ನ ತಾವು ವಿರೋಧಿಸ್ತಾ ಇರುವಂತದ್ದ ಅಥವಾ ಅಲ್ಲಿನ ದಂಧೆಗಳನ್ನು ಮಾತ್ರ ವಿರೋಧಿಸ್ತಾ ಇರುವಂತ? ನೋಡಿ, ದೈವಾರಾಧನೆ ಅಂದ್ರೆ ಈಗ ಅವರು ಜಸ್ಟ್ ಆರಾಧನೆ ಮಾಡ್ತಿದ್ದಾರೆ. ನಾಳೆ ಯಾರೋ ಒಬ್ಬ ವ್ಯಕ್ತಿ ನಂಗೆ ಅಜ್ಜ ಬರ್ತಿದ್ದಾನೆ ಅಂತ ಕೂತ್ಕೊಂಡು ಅಲ್ಲಿ ಬೆತ್ತ ಹಿಡ್ಕೊಂಡು ಕುಣಿಯೋದಾಗ್ಲಿ, ದರ್ಶನ ಮಾಡೋದಾದ್ರೆ ಆಗ್ಲಿ, ಇನ್ನೀತರ ಮಾಡ್ಕೊಂಡು ಹೋದ್ರೆ ಅದು ಒಳ್ಳೇದಕ್ಕೆಲ್ಲ. ಇದು ಮುಂದುವರಿತದ ಅಂತ ಕಾಣ್ತದೆ ಇವರು ಮಾಡುವ ರೀತಿ ನೋಡುವಾಗ. ಯಾಕಂದ್ರೆ ಅಜ್ಜನಿಗೆ ಮಾನ್ಯ ಅಂತ ಇರುವುದು ಲೆಕ್ಕ ಪ್ರಕಾರದಲ್ಲಿ ಅಜ್ಜನ ಕುಲದೆ. ಅದು ಕಿನ್ನಿಗೋಳಿ ಹತ್ರ ಎಲ್ಲ ನೋಡ್ಬೇಕು, ನಾನು ಹೋಗಿದ್ದೇನೆ. ಅದು ಅಜ್ಜ ಮೊದಲು ಆವೇಶ ಬರುವಾಗ ಆ ಅಜ್ಜನ ಮೂಲ ಭಾಷೆಯಲ್ಲಿ ನುಡಿಕೊಡುದು, ಮತ್ತೆ ತುಳುವಲ್ಲಿ ಮಾತಾಡೋದು. ಅಜ್ಜನ ಅವರದೊಂದು ಕಟ್ಟಕ್ರಮ ಉಂಟು. ಅವರು ಈಗ ನಾವೆಲ್ಲ ಇಲ್ಲಿ ಎಂತ ಎಲ್ಲ ಮಾಡ್ತೀವಿ ಸಾಂಪ್ರದಾಯಿಕವಾಗಿ, ನಾವು ಮನುಷ್ಯರೇನು ಸೇವಿಸ್ತೇವೆ ಅಂತದನ್ನೇ ದೈವಾರಾಧನೆಯಲ್ಲಿ ನಾವು ಬಳಸುವಂಥದ್ದು ಇರುವುದು ಇಲ್ಲಿ. ಅವರದೆಲ್ಲ ಆರಾಧನೆ ನೋಡುವಾಗ ಅಜ್ಜನ ಡೋಲಿ ಇಲ್ಲದ ಅಜ್ಜನಿಗೆ ಗಗ್ಗರ ಸೇವೆ ಇಲ್ಲ ಎಲ್ಲಿ ಸಹ. ಈಗ ಅಲ್ಲಿ ಮೈಸೂರಲ್ಲಿ ಏನು ನುಡಿ ಕೊಟ್ಟಿದೆ ಅಂದ್ರೆ, ಕೋಲ ಕಟ್ಟಿದಾಗ ನಾನಿಲ್ಲಿ ನಿಲ್ಲುವುದಿಲ್ಲ ಅಂತ ನುಡಿ ಕೊಟ್ಟಿದ್ದ ಅಂತ ಹೇಳ್ತಾರೆ. ಅದಾಗಿರ್ಬೋದು, ನಾನು ಸಹ ಕೇಳಿದ್ದೇನೆ ಅದು. ನಾನು ಇಲ್ಲಿ ನಿಲ್ಲುವುದಿಲ್ಲ, ಘಟ್ಟದ ಮೇಲೆ ನಾನು ನಿಲ್ಲುವುದಿಲ್ಲ, ನಿಮ್ಮ ಭಕ್ತಿಗೆ ಒಲಿದು ಬಂದಿರೋದು ಹೌದು ನಾನು, ಆದ್ರೆ ನಾನು ತುಳುನಾಡು ಬಿಟ್ಟು ಘಟ್ಟದ ಮೇಲೆ ನಿಲ್ಲುವಂಥದ್ದು ಇಲ್ಲ ಅಂತ ಹೇಳಿದೆ. ಅದು ಯಾಕೆ ಇವರಿಗೆ ಅರ್ಥ ಆಗುದಿಲ್ಲ? ಸರ್ವೆ ಕಲ್ಲನ್ನು ಹಾಕಿದ್ದಾರೆ ಅಂತ ಹೇಳ್ತಾರೆ, ನಾವು ಸ್ಥಳಕ್ಕೆ ಹೋಗ್ಲಿಲ್ಲ. ಸರ್ವೆ ಕಲ್ಲನ್ನು ಹಾಕಿ ಒಂದು ದೈವಕ್ಕೆ ಕಲ್ಲು ಹಾಕುದಾದ್ರೆ ಅದಕ್ಕೆ ಆಯ ಉಂಟು. ಅದಕ್ಕೆ ಇಂತಿಂತ ಆಯ, ಇಂತಿಂತ ವಾಸ್ತು, ಯಾವ ದಿಕ್ಕಿಗೆ ಮುಖ ಇರಬೇಕು, ದೈವಸ್ಥಾನ ಕಟ್ಟಿದ ಮೇಲೆ ಅದರ ಹತ್ತಿರ ಒಂದು ಆಯ ಕಲ್ಲ ಅಂತ ಬರ್ತದೆ, ಅದರ ಕ್ರಮ ಏನು, ಅದು ಪಂಚಾಂಗ ಉಂಟು, ಎಷ್ಟು ಎತ್ತರ ಬರಬೇಕು, ಯಾವ ಮಟ್ಟದಲ್ಲಿ ಮುಗುಲಿ ಇಡಬೇಕು, ಆ ಥರದ್ದೆಲ್ಲ ಕ್ರಮ ಉಂಟು. ಅದು ಬಿಟ್ಟು ಒಟ್ಟಾರೆ ಒಂದು ಕಟ್ಟಿ ಅದ್ರ ಸಹ ದೈವದು ಕಟ್ಟೆ ಆಗಲಿ ಅಲ್ಲ, ಒಂದು ದೈವಸ್ಥಾನ ಕಟ್ಟುವುದಾಗ್ಲಿ ನನ್ನ ಸಿಮೆಂಟಲ್ಲಿ ಮಾಡಿದಂಥ ಬ್ಲಾಕ್ ಯೂಸ್ ಮಾಡುವಾಗಿಲ್ಲ. ಒಂದ ಕೆಂಪು ಕಲ್ಲು ಇಲ್ಲದೆ ಮಣ್ಣಿನ ಇಟ್ಟಿಗೆ, ಈ ಥರದೆಲ್ಲ ಇದೆ ಅದರಲ್ಲಿ ವಿಧಿವಿಧಾನ. ನಾವು ಸುಮ್ಮನೆ ಅಲ್ಲಿ ಗಾರ ಕೆಲಸದ ಅಲ್ಲ, ಅವರು ಮಾತನಾಡುವಂಥದ್ದು ಅಂತ ಅಂದ್ರೆ ನಮಗೆ ಭಕ್ತಿ ಇದೆ, ನಾವು ಭಕ್ತಿಯಿಂದ ಈ ರೀತಿಯಲ್ಲಿ ಆಚರಣೆ ಮಾಡ್ತೀವಿ ಅಂತ ಹೇಳ್ತಾರೆ. ಅದಾಗುದಿಲ್ಲಲ್ಲ. ಹಾಗಾದ್ರೆ ಅಜ್ಜನಿಗೆ ಅಗಲ್ ಯಾಕೆ ಕೊಡುದು? ಅವರು ಭಕ್ತಿಯಿಂದ ಅವರ ಆರಾಧನೆ ಮಾಡ್ಕೊಂಡು ಹೋಗುದಾದ್ರೆ ಅಗೆಲ್ಲಿ ಯಾಕೆ ಕೊಡುದು? ಅವರು ಅಗೆಲ್ಲಿ ಇಲ್ಲಿದ್ದು ಕ್ರಮ ಅಲ್ಲ. ಅಜ್ಜನ ಹತ್ರ ಕನ್ನಡ ಮಾತಾಡ್ತಾರೆ ಅವರು. ಕನ್ನಡ ನಾವು ನಮ್ಮ ರಾಜ್ಯದ ಭಾಷೆ, ನಮಗೆ ಸಹ ಒಲ ಉಂಟು ಅದರಲ್ಲಿ. ನಾವು ತುಳುನಾಡಿನವರಾದ್ರೆ ನನ್ನ ಮಗಳ ಹತ್ರ ಮಾತಾಡೋದು ನಾನು ಕನ್ನಡನೇ. ಹಾಗಂತ ಅಜ್ಜನಿಗೆ ನಾವು ಈಗ ಒಂದು ಪ್ರಾರ್ಥನೆ ಮಾಡಬೇಕಾದ್ರೆ ನಾವು ತುಳುವಲ್ಲೇ ಮಾಡಬೇಕು. ಅಜ್ಜನ ಮೂಲತಃ ಭಾಷೆ ಅದು. ಯಾವುದೇ ಒಂದು ದೈವ ಆಗಿದೆ, ಗುಳಿಗ ಆವೇಶ ಬರುವಾಗ ಮೊದಲು ಕೆಲವು ಕಡೆ ನಮ್ಮ ಕಡೆ ಎಲ್ಲ ಮಲಯಾಳಿ ಮಾತಾಡ್ತದೆ, ತದನಂತರ ತುಳು ಮಾತಾಡ್ತದೆ. ಈಗ ಅದು ಗುಳಿಗನ ವಿಚಾರದಲ್ಲಿ ಸಹ ಹೇಳುದು, ನಾನು ನಿನ್ನೆ ನೋಡಿದೆ
ಅಲ್ಲಿ ಆರಾಧನೆ ಜಾಗಂಟೆ, ದೈವದ ಕಾಲದಲ್ಲಿ ಜಾಗಂಟೆ ಇಲ್ಲ, ಆರತಿ ಇಲ್ಲ, ಧೂಪ ತೆಗೆಯುದಂತ ನಾವು ಹೇಳ್ತೇವೆ. ಅಲ್ಲಿ ಆರಾಧನೆ ಮಾಡುವಾಗ ಒಬ್ಬ ವ್ಯಕ್ತಿಗೆ ಅಂತ ಒಬ್ಬ ವ್ಯಕ್ತಿ ಡಬ್ಬ ಅಡ್ಡ ಬೀಳ್ತಾನೆ, ಅವನನ್ನು ಎತ್ತಿಕೊಂಡು ಹೋಗ್ತಾರೆ. ಅದು ಎಂತದ ಅಂತ. ಇಷ್ಟು ವರ್ಷ ನಾವು ದೈವದ ಕಾಲದಲ್ಲಿ ಇದ್ದೇವೆ. ದೈವ ಆಕರ್ಷಣೆ ಆಗುವಾಗ ಯಾವ ರೀತಿ ಆಗ್ತದೆ, ಎಲ್ಲಿಂದ ಆಗ್ತದೆ ಅಂತ ನಮ್ಗೆ ಅನುಭವ ಅದು. ನಾವು ಬಹಳ ಹತ್ರದಿಂದ ನೋಡಿದವರು ನಾವು ದೈವದಲ್ಲಿ ಒಂದು ಮಧ್ಯಸ್ಥ ಅಂದ ಮೇಲೆ ಆ ದೈವವನ್ನು ಭರಿಸ್ಲಿಕ್ಕೆ ಸಹ ಗೊತ್ತುಂಟು. ಆ ದೈವದ ಹತ್ರ ದೈವಾರಾಧನೆ ಅನ್ನೋದು ನಾವು ಈಗ ಗುಲಿಗನೆ ಅಂತ ಹೇಳಿ ಅದು ನೋಡ್ಲಿಕ್ಕೆ ಉಗ್ರ ರೂಪ ಆಗಿರ್ಬೋದು. ಒಂದು ಚಿಕ್ಕ ಮಗು ಸಹ ಬಂದು ಮಾತ್ರ ಪ್ರಾರ್ಥನೆ ಮಾಡಿದ್ರೆ ದೈವ ಆಲಾಪನೆ ಮಾಡಿ ಕೇಳ್ತದೆ, ಚಂದದಲ್ಲಿ ಕೇಳ್ತದೆ. ಒಂದು ಮಗು ಸತ್ಯ ಧರ್ಮದಲ್ಲಿ ಮಾತಾಡಿದ್ರೆ ದೈವ ಕಿವಿ ಕೊಟ್ಟು ಕೇಳ್ತದೆ, ಧರ್ಮ ಉಂಟು ನ್ಯಾಯ ಉಂಟು ಅಂತ ಹೇಳ್ತದೆ. ನಾವು ಎಷ್ಟು ಏಜಿನವರು ಆ ಮಗು ಮಾತಾಡಿದ್ರು ತಪ್ಪಂತ ಹೇಳಿದ್ರೆ ಅಲ್ಲಿ ಬಿಟ್ಟು ಕೊಡುದಿಲ್ಲ ದೈವ. ಆ ಮಗುವಿನ ಮುಗ್ಧತೆಯಲ್ಲಿ ಸತ್ಯ ಉಂಟು ಧರ್ಮ ಉಂಟು ಅಂತಂದ್ರೆ ದೈವ ಧರ್ಮದ ಪರವಾಗಿ, ಸತ್ಯದ ಪರವಾಗಿ, ನಮ್ಮ ಏಜ್ ಪರವಾಗಿ ನೋಡುದಿಲ್ಲ. ತುಳುನಾಡಿನಲ್ಲಿ ಸತ್ಯ ಧರ್ಮವನ್ನ ಕಾಯ್ದುಕೊಂಡು ಅದನ್ನ ಸತ್ಯ ಧರ್ಮ ಇರಲೇಬೇಕು, ಅದರ ಅಸ್ತಿತ್ವ ಇರ್ಬೇಕನ್ನೋ ಕಾರಣಕ್ಕೆ ಈ ದೈವಗಳು ಕೆಲಸ ಮಾಡ್ತಾ ಇರೋದು. ನಮ್ಮ ಒಳಗೆ ಒಂದೇ ಮನೆಯಲ್ಲೂ ಕೂಡ ಕಲಹ ಬರುತ್ತೆ. ಆ ಕಲಹಗಳನ್ನ ದೂರ ಮಾಡಿ ಧರ್ಮ ಏನಿದೆ ಅನ್ನೋದನ್ನ ಎತ್ತಿ ತೋರಿಸುವಂಥದ್ದು ನಮ್ಮ ತುಳುನಾಡಿನ ಸತ್ಯಗಳ ಆ ಒಂದು ಕಾರಣಿಕ ಅಂತ ಹೇಳ್ಬೋದು. ಅದನ್ನ ಮೆರಿತಾ ಬಂದಿದ್ದಾರೆ, ಹಾಗಾಗಿ ಅದಕ್ಕೆ ಅಷ್ಟೇ ಪವಿತ್ರತೆ ಇದೆ. ಸೊ ಇನ್ನು ಭರತ್ ಅವರೇ, ಈ ಯುವಕರ ಸಂಘಟನೆಗಳು ಏನು ಮಾಡ್ತಾ ಇದೆ ಅಂತ ಬಂದಾಗ ಇವಾಗ ಒಂದು ರೀತಿಯ ವ್ಯವಸ್ಥಿತ ಹೋರಾಟಕ್ಕೆ ಪ್ರಯತ್ನಗಳಾಗ್ತಾ ಇದೆ. ಪ್ರತಿಯೊಂದು ಕೂಡ ದೈವ ನಿಂದನೆಯಲ್ಲಿ ಆದಾಗಲೂ ಕೂಡ ತಮ್ಮಂಥ ಸಂಘಟನೆಗಳು ಮುಂದೆ ಬಂದು ಮಾತನಾಡಿವೆ. ಸೊ ಇನ್ನು ಮನವಿ ಆಯಿತು, ಮನವಿಯನ್ನು ನೋಡಿದ್ವಿ. ಅಲ್ಲೂ ಕೂಡ ಉತ್ತರ ಭಾಗದಲ್ಲಿರುವಂಥ ಅಲ್ಲಿ ಏನು ವ್ಯವಸ್ಥೆಗಳನ್ನು ನೋಡ್ಕೊಳ್ಳೋರು ಇರ್ಬೋದು, ಅಲ್ಲಿ ಆರಾಧನೆ ಮಾಡ್ತಕ್ಕಂಥ ಆರಾಧಕರು ಇರ್ಬೋದು, ತಮ್ಮ ಒಂದು ಹೋರಾಟ ಅಥವಾ ತಮ್ಮಗಳ ಒಂದು ಪ್ರಯತ್ನಕ್ಕೆ ಏನು ಹೇಳಿದರು ಅಂತ ಅಲ್ಲಿನ ಹಿರಿಯರೆಲ್ಲ ಹೇಳಿದರು. ಓಕೆ, ನಿಮ್ಮ ಪ್ರಯತ್ನ ಮಾಡಿ, ನಿಮ್ಮ ಪ್ರಯತ್ನಕ್ಕೆ ಈ ಅಜ್ಜ ಫಲ ಕೊಟ್ಟೆ ಕೊಡ್ತಾರಂತ. ಯಾಕಂದರೆ ಅಜ್ಜನಿಗೆ ಆಡಂಬರ ಇಲ್ಲ. ಒಂದು ಅಜ್ಜ ಯಾವಾಗಲೂ ನಮಗೆ ನಮ್ಮ ನಂಬಿಕೆ ಮತ್ತು ಧರ್ಮದ ಪರ ಅಜ್ಜ ನಿಲ್ತಾರೆ ಯಾವಾಗಲೂ. ಒಂದು ಮತ್ತು ಎರಡನೇದಂದರೆ ಈ ಅವರು ಉದಾಹರಣೆಗೆ ಆ ಕುತ್ತಾರಿನಲ್ಲಿ ಆ ಕುತ್ತಾರಿನ ಆದಿ ಎಷ್ಟು ಪ್ರಾಮುಖ್ಯನ ಅಷ್ಟೇ ಪವಿತ್ರತೆ ಉಂಟು ಅಲ್ಲಿ ಆ ಆದಿಯಲ್ಲಿ ಯಾರೆಲ್ಲ ಬಂದು ಕೈ ಮುಗಿತಾರೆ ಎಲ್ಲ ಆಗಿದೆ, ಎಲ್ಲ ಮಾಡಿಕೊಟ್ಟಿದ್ದಾರೆ ಅಜ್ಜ. ಹಾಗೆ ನಮಗೆ ಸಹ ಅಲ್ಲಿ ಒಂದು ನಂಬಿಕೆ. ಹಾಗೆ ನಾವು ಆ ಜಾಗಕ್ಕೆ ಹೋಗಿ ಪ್ರಾರ್ಥನೆ ಮಾಡಿದೆ, ನಮ್ಮ ಕಾರ್ಯ ನಾವು ಮುಂದುವರಿತೇವೆ. ಇದಕ್ಕೆ ಫಲವನ್ನು ಆದಷ್ಟು ಬೇಗ ಅಜ್ಜನೇ ನಮ್ಮ ಮುಂದೆ ತುಳುನಾಡಿನ ಎಲ್ಲ ಸಮಸ್ತ ಬಾಂಧವರಿಗೆ ತೋರಿಸ್ಬೇಕು. ನಮ್ಮ ಅಲ್ಲಿ ಯಾರು ಏನು ನಡೆಸ್ಕೊಳ್ಳೋರು ಇದ್ದಾರೆ ಅಂದ್ರೆ ಆ ಕ್ಷೇತ್ರವನ್ನ ಕಾಯ್ದುಕೊಂಡು ಅಲ್ಲಿನ ಆಚರಣೆ ಅಥವಾ ಅಲ್ಲಿನ ಸಂಸ್ಕೃತಿ ಆ ಒಂದು ಕ್ಷೇತ್ರದಲ್ಲಿ ಪ್ರತಿಯೊಂದು ನಡಿಬೇಕಾದ್ರೂ ಕೂಡ ಹಿರಿಯರ ಒಂದು ಮಾರ್ಗದರ್ಶನ ಇರ್ತದೆ. ಅಲ್ಲಿನ ಹಿರಿಯರು ಈ ಒಂದು ದೈವದ ವಿಚಾರದಲ್ಲಿ ಬೇರೆ ಅಂದ್ರೆ ನಮ್ಮ ಕರ್ನಾಟಕ ರಾಜ್ಯದ ಬೇರೆ ಭಾಗಗಳಲ್ಲಿ ಆಗ್ತಾ ಇರುವಂತ ಈ ಒಂದು ಏನು ಆರಾಧನೆ ಇರ್ಬೋದು, ಕಟ್ಟೆಗಳನ್ನ ಮಾಡ್ತಾ ಇದ್ದಾರೆ, ಕೊರಗಜ್ಜ ಇಲ್ಲೂ ಕೂಡ ಇದ್ದಾರೆ ಅನ್ನುವಂಥದ್ದನ್ನ ಹೇಳ್ತಾ ಇದ್ದಾರೆ. ಈ ವಿಚಾರದಲ್ಲಿ ಅವರು ಏನು ಹೇಳಿದ್ರು? ಅವರು ತುಂಬಾ ಸ್ಪಷ್ಟ ಮತ್ತು ನಿಖರವಾಗಿ ಹೇಳಿದ್ರು. ಓಕೆ, ಕೊರಗಜ್ಜ ಇಲ್ಲಿಂದ ಎಲ್ಲಿಗೆ ಸಹ ಹೋಗುದೇ ಇಲ್ಲ, ಇಷ್ಟು ವರ್ಷದಿಂದ ಹೋಗ್ಲಿಲ್ಲ, ಇನ್ನು ಮುಂದೆ ಕೂಡ ಹೋಗುದಿಲ್ಲ. ಮತ್ತೆ ಕೊರಗಜ್ಜನಿಗೆ ಮೂರ್ತಿ ಪೂಜೆ ಇಲ್ಲ, ಆರತಿ ಇಲ್ಲ, ಯಾವ್ದು ಸಹ ಇಲ್ಲ. ಇವರು ಅವರ ರೀತಿಗೆ ಅವರಿಗೆ ಅನುಗುಣ. ಒಂದು ಕರೆ ಇದೆ. ಹಲೋ 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 ನಮಸ್ಕಾರ, ನಾನು ಮೈಸೂರಿಂದ ಮಾತಾಡ್ತಾ ಇರೋದು. ಎಸ್, ತಮ್ಮ ಹೆಸರು? ರಾಧಾ ಅಂತ. ಓಕೆ ಓಕೆ ಓಕೆ, ರಾಧಾ ಮೇಡಮ್ ಮಾತಾಡಿ, ಏನು ಹೇಳ್ತೀರಾ ಈ ವಿಚಾರದಲ್ಲಿ? ತಾವು ಮೈಸೂರವರಾ? ಅಲ್ಲಿ ಹೋಗಿದ್ದೀರಾ? ಮೈಸೂರಿನಲ್ಲಿ ಇರುವಂತ? ಹೋಗಿದ್ದೆ ಸರ್, ಫಸ್ಟ್ ಮೊದಲನೇ ಸತಿ ಹೋಗಿದ್ದೆ. ಓಕೆ, ಹೇಳಿ ಅಮ್ಮ. ಕೊರಗಜ್ಜ ಬಂದಿದ್ದಾನೆ ಅಂತ ಹೇಳಿದ್ರೆ ನಂಗೆ ತುಂಬಾ ಇಷ್ಟ ಆಯ್ತು. ಓಕೆ, 15 ವರ್ಷದಿಂದ ನಾನು ತುಳುನಾಡಿಗೆ ಬಂದು ಅಲ್ಲಿ ಕೊರಗಜ್ಜಂದು ದರ್ಶನ ಮಾಡ್ಕೊಂಡು ಹೋಗ್ತೀನಿ. ಓಕೆ, ತಾವು ಎಲ್ಲಿ ಬರೋದು ಇಲ್ಲಿ ಮಂಗಳೂರಲ್ಲಿ? ನಾನು ಪಡುಬಿದ್ರಲ್ಲಿ ಹೋಗ್ತಾ ಇದ್ದೆ. ಓಕೆ 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 ಅಮ್ಮ. ಈಗ 1 ತಿಂಗಳ ಹಿಂದ್ಗಡೆ ಮುಳುಗುಟ್ಟೆಗೆ ಹೋಗಿದ್ದೆ. ಓಕೆ, ನನಗೂ ಸ್ವಲ್ಪ ಪ್ರಾಬ್ಲಮ್ ಇತ್ತು. ಸರಿ, ಕೊರಗಜ್ಜ ಇಲ್ಲೇ ಬಂದಿದಾರಲ್ಲ ಅನ್ಬಿಟ್ಟು ನಾನು ಮೈಸೂರಲ್ಲಿರೋದಕ್ಕೆ ಹೋಗಿದ್ದೆ. ಹತ್ರ ಆಗುತ್ತೆ ಅಂತ ತಾವು ಅಲ್ಲೇ ಹೋದ್ರಿ ಸೀದಾ? ಹತ್ರ ಆಗಿದ್ದೆ, ಕೊರಗಜ್ಜ ಬಂದಿದ್ದಾನೆ ಅಂತ ಹೋಗಿದ್ದೆ. ಓಕೆ, ಮೊದಲನೇ ಸತಿಗೆ ನಂಗೆ ಕೊರಗಜ್ಜ ಅಲ್ಲಿ ಇಲ್ಲ ಅನ್ನೋದು ಅನ್ಸಿಕೆ ನನಗಾಯ್ತು. ಯಾಕಮ್ಮ? ನನ್ಗಲ್ಲೇನು ಆಗ್ಲಿಲ್ಲ ಸರ್. ಅವ್ರು ಕಾಯಿ ಕೊಡೋದು ಅದೆಲ್ಲ ಮಂಗಳೂರು ಪದ್ಧತಿಲಿ ಇಲ್ಲ ಅಲ್ಲ. ಹೌದು. ಅಲ್ಲಿ ಕಾಯಿ ಕೊಡೋದು ಅದೆಲ್ಲ ಹೇಳೋದು ಅವೆಲ್ಲ ಇಷ್ಟ ಆಗ್ಲಿಲ್ಲ, ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ. ಓಕೆ, ಅಜ್ಜ ನೀನ್ ಇಲ್ಲಪ್ಪ ಇಲ್ಲಿ ಅನ್ಬಿಟ್ಟು ಪುನಃ ನಾನು ಬಂದ್ಬಿಟ್ಟೆ. ಓಕೆ, ಅದಾದ್ಮೇಲೆ ಇನ್ನೂ 1-2 ಸತಿ ಅಬ್ಸರ್ವ್ ಮಾಡೋಣ ಅಂತ ಹೋಗಿದ್ದೆ. ಓಕೆ, ನಿಮ್ಗೆ ಇಷ್ಟ ಆಗದೆ ಇದ್ರು ಕೂಡ ಮತ್ತೊಮ್ಮೆ ಹೋದ್ರಿ ತಾವು?
ಮತ್ತೆ ಹೋದೆ, ಕೋಲ ದಿನಾನು ಹೋದೆ. ಮಂಗಳೂರಿಂದ ಬರ್ತಾ ಇದಾರೆ ಕೋಲ ಮಾಡಕ್ಕೆ, ಏನೋ ನನ್ ಕಷ್ಟ ಪರಿಹಾರ ಆಗುತ್ತೆ ಅನ್ಬಿಟ್ಟು ಹೋಗಿದ್ದೆ. ಓಕೆ. ಹ್ಮ್. ಏನಾಯ್ತು ಅಲ್ಲಿ? ಅವತ್ ಏನು ಇಲ್ಲ, ಅಲ್ಲೆಲ್ಲ ಬರೀ ದುಡ್ಡಿರೋರ್ಗೆ ಮತ್ತೆ ರಾಜಕೀಯ ಅದೇ ತರ ಇದಾಯ್ತು. ಓಕೆ ಇವಾಗ ಮುಳುಗುಡ್ಡಗೆಲ್ಲ ಹೋಗಿದ್ದೆ, ಅಲ್ಲಿ ಎಲ್ಲಾರ್ಗು ಒಂದೇ ತರ ನೋಡ್ತಾರೆ. ಓಕೆ. ದುಡ್ಡಿರೋರು ಇಲ್ದಿದ್ದೋರು ಏನು ಇಲ್ಲ, ಎಲ್ಲಾರ್ಗು ಟೋಕನ್ ಕೊಟ್ಟು ಒಂದೇ ತರ ಕುಂದಿಸ್ತಾರೆ. ಅಲ್ಲಮ್ಮ, ತಾವು ಮೈಸೂರವರು, ಮೈಸೂರು ಭಾಗದಲ್ಲಿ ಇವಾಗ ಅಲ್ಲಿ ನಡೀತಾ ಇರುವಂತ ಕೊರಗಜ್ಜನ ಆರಾಧನೆ ಇರ್ಬೋದು, ನೀವ್ ಹೇಳ್ತೀರಾ ಮಂಗಳೂರು ತರ ಆರಾಧನೆ ಆಗ್ತಾ ಇಲ್ಲ ಅನ್ನುವಂಥದ್ದು. ಹೌದು, ಮಂಗಳೂರು ತರ ಆರಾಧನೆ ಇಲ್ಲ ಅಲ್ಲಿ. ನಾನು ಹೊಸಬ್ಳು, ಆದ್ರೆ ನನ್ಗೆ 15 ವರ್ಷದಿಂದ ಗೊತ್ತು. ನನ್ ಕೆಲವೊಂದು ವಿಷಯ ಗೊತ್ತಿದೆ ಅಷ್ಟೇನೆ. ಓಕೆ ಓಕೆ ಅಮ್ಮ. ಮಂಗಳೂರು ಪದ್ಧತಿ ನಂಗೆ ಫುಲ್ ಗೊತ್ತಿಲ್ಲ, ಬಟ್ ಕೆಲವೊಂದು ನಾನು ಚೆನ್ನಾಗಿ ತಿಳ್ಕೊಂಡಿದ್ದೀನಿ. ನಿಮ್ಮ ಹತ್ರ ಕೇಳುದು ನಾನು ಇವಾಗ, ಅಲ್ಲಿ ಜನ ಬರ್ತಾ ಇದಾರೆ, ಅಷ್ಟೊಂದು ಜನ ಬರೋದಕ್ಕೆ ಕಾರಣ ಏನು ಅಂತ? ಅಜ್ಜನ ಮೇಲೆ ಭಕ್ತಿ ಇಟ್ಬಿಟ್ಟು ಬರ್ತಾ ಇದಾರೆ, ಅಜ್ಜ ಇದಾರೆ ಅಂದ್ಬಿಟ್ಟು ಬರ್ತಾ ಇದಾರೆ. ಈಗ ಅಜ್ಜನ ಎಲ್ಲೇ ನೆನೆಸ್ಕೊಂಡ್ರು ಅಜ್ಜ ಅಭಯ ಹಸ್ತ ನೀಡ್ತಾರೆ ಅವರು. ಓಕೆ. ನಾವು ಮಂಗಳೂರಿಗೆ ಬರ್ಬೇಕು, ಅಮ್ಮ, ನಾವು ವಿಡಿಯೋದಲ್ಲೆಲ್ಲ ನೋಡಿದ್ದು, ನಮಗೆ ಇಲ್ಲಿ ಬಂದ್ಮೇಲೆ ಹಂಗಾಯ್ತು ಹಿಂಗಾಯ್ತು ಅಂತ ಬೇಜಾನ್ ಜನ ಅದರ ಬಗ್ಗೆ ಮಾತನಾಡಿದ್ದಾರೆ. ಇದೆಲ್ಲ ಸತ್ಯ ಅಂತ ಹೇಳ್ತೀರಾ? ಅಲ್ಲಿ ನಡೆದಿರುವಂತ ಪವಾಡಗಳು ಹೌದಾ ಅಂತ? ಇಲ್ಲ ಸರ್, ಸುಳ್ಳು. ಓಕೆ. ನಾನು ಮುಳುಗುಡ್ಡೆ ಹುಡಿಕೊಂಡ್ಬರೋ ಅವಶ್ಯಕತೆ ಇರ್ಲಿಲ್ವಲ್ಲ ಸರ್. ಹೌದು ಹೌದು ಹೌದು. ನಾನು ಇಲ್ಲೇ ಮೈಸೂರೆಲ್ಲ ಇತ್ತಲ್ಲ, ಅಜ್ಜನ ಹತ್ರ ಇಲ್ಲೇ ಹೋಗ್ಬೋದಿತ್ತಲ್ಲ. ನಿಮಗೆ ಹತ್ರ ಆಗುತ್ತಾ ಅಮ್ಮ ಅಲ್ಲಿ? ಹೌದು, ನನ್ಗೆ ಹತ್ರ ಆಗುತ್ತೆ. ಓಕೆ. ಸೊ ಇವಾಗ್ಲೂ ಕೂಡ ಅಲ್ಲಿ ಜನ ಬರ್ತಾ ಇದಾರೆ, ಹೇಗೆ ನಿಮ್ಗೆ ಗೊತ್ತಿದ್ಯಾ? ಈಗಲೂ ಜನ ಹೋಗ್ತಾ ಇದಾರಂತೆ. ಕೆಲವ್ರಿಗೆ ಏನ್ ಗೊತ್ತಾ, ನಮ್ಮ ಮೈಸೂರವರು ಎಲ್ಲಾರ್ಗು ಮುಗ್ದ್ರು ಜನ ಎಲ್ಲಾರ್ಗು ಸೇರಿಸ್ಕೋತಾರೆ. ಹೌದು. ಅದೇ ತರ ಇವರು ಮೋಸ ಮಾಡ್ತಾ ಇದಾರೆ. ಅಜ್ಜ ಅವ್ರಿಗೂ ಶಿಕ್ಷೆ ತೋರಿಸ್ತಾರೆ ಅನ್ನೋದು ನನ್ನಿದು. ಓಕೆ. ನೀವು ಮೈಸೂರು ಜನತೆಯಲ್ಲಿ, ನೀವು ಮೈಸೂರು ಅವ್ರು ಆಗಿದ್ಕೊಂಡು ಏನ್ ಹೇಳ್ತೀರಮ್ಮ ನೀವು? ಅಜ್ಜ ಇರೋದಿಲ್ಲ, ಸುಳ್ಳು ಸರ್. ಓಕೆ. ಅಜ್ಜ ಏನಿದ್ರು ತುಳುನಾಡಿಗೆ ಮಾತ್ರ ಸೀಮಿತ ಅವರು. ಓಕೆ. ಇವಾಗ ನಮ್ ಚಾಮುಂಡಿ ಬೆಟ್ಟ ತಗೊಂಡೋಗಿ ನೀವು ಮಂಗಳೂರಲ್ಲಿ ಮಾಡಿಕೊಳ್ತೀರಾ? ಇಲ್ಲ ಇಲ್ಲ ಅಮ್ಮ, ಸಾಧ್ಯ ಇಲ್ಲ. ನಿಮ್ಮ ತುಳುನಾಡು ದೇವರು ಅಲ್ಲಿಗೆ ಸೀಮಿತ, ನಮ್ಮ ಚಾಮುಂಡೇಶ್ವರಿ ನಮ್ಮ ಮೈಸೂರಿಗೆ ಸೀಮಿತ. ಹೌದು. ಆದ್ರೆ ಅಲ್ವಾ ಸರ್? ಹೌದು, ನಂಬಿಕೆ ಮತ್ತೆ ಭಕ್ತಿ ಅನ್ನುವಂಥದ್ದು ಮನ್ಸಲ್ಲಿದ್ರೆ ಎಲ್ಲಿನ ದೇವರು ಎಲ್ಲೂ ಕೂಡ ಒಲಿತಾರೆ, ಆ ಅಭಯ ನೀಡ್ತಾರೆ. ಆದ್ರೆ ಕಟ್ಟೆ ಕಟ್ಕೊಂಡು ದೇವಸ್ಥಾನ ಕಟ್ಕೊಳ್ಳುವಂತದ್ದು ಅಗತ್ಯ ಏನಿದೆ ಅಂತ ಪ್ರಶ್ನೆ ಆಗಿರುವ. ಅಲ್ಲ ಸರ್, ಅವರು ತೇಜಕುಮಾರ್ ಅವರು ಮೈಸೂರಿನವರು. ಓಕೆ. ಚಾಮುಂಡಿನೇ ಕನ್ಸು ಬಂತು ಅಂದ್ಬಿಟ್ಟು ಚಾಮುಂಡಿ ದೇವ್ರನ್ನ ಸ್ಥಾಪನೆ ಮಾಡ್ಬೋದಿತ್ತಲ್ಲ. ಓಕೆ. ಏನಕ್ಕೆ ತುಳುನಾಡಿನ ಕೊರಗಜನ್ನ ನೆನೆಸ್ಕೊಂಡು ಎಲ್ಲೋ ಒಂದ್ ಬಿದ್ದಿದ್ ಕಲ್ನ ತಗೊಂಡೋಗಿ ಸ್ಥಾಪನೆ ಮಾಡಿದ್ದಾರೆ? ಹೌದು ಹೌದಮ್ಮ. ಅಲ್ವಾ ಸರ್? ಅಲ್ಲಿ ಅಜ್ಜ ಇದಾನೆ ಅಂದ್ರೆ ನಮಗ್ ಸತ್ಯ ತೋರ್ಸ್ಲಿ, ಅಜ್ಜನ್ ಸತ್ಯ ತೋರ್ಸ್ಲಿ. ಓಕೆ ಓಕೆ. ಸೊ ಅವರು ಹೇಳ್ತಾ ಇದಾರೆ, ನಾನು ಭಕ್ತಿಯಿಂದ ಮಾಡ್ತಾ ಇರುವಂತದ್ದು, ಯಾವುದೇ ರೀತಿ ಹಣದ ಅಥವಾ ಯಾವುದೇ ರೀತಿ ಆಸೆಗಳಿಲ್ಲ ನಂಗೆ ಅಂತ. ಸರ್, ಅವತ್ತಿಗೂ ಇವತ್ತಿಗೂ ಅವ್ರ ವರ್ಷ ಚೇಂಜ್ ಆಗಿದೆ. ಓಕೆ. ಮನುಷ್ಯಂದು ಗುಣದಲ್ಲೇ ಗೊತ್ತಾಗ್ಬಿಡುತ್ತೆ, ಏನು ಎತ್ತ ಅನ್ಬಿಟ್ಟು ಗುಣದಲ್ಲೇ ಗೊತ್ತಾಗ್ಬಿಡುತ್ತೆ. ಓಕೆ. ಇದು ಅವತ್ತಿದ್ದು ತೇಜಕುಮಾರ್ ಏನು, ಇವತ್ತಿದ್ದು ತೇಜಕುಮಾರ್ ಏನು ಅನ್ಬಿಟ್ಟು ಜನ ಒಂಚೂರು ಯೋಚನೆ ಮಾಡ್ಬೇಕು ಅದನ್ನ. ಓಕೆ, ರೈಟ್ ರೈಟ್. ಧನ್ಯವಾದಮ್ಮ. ನೀವು ಜಾಗೃತಿಯನ್ನ ಮೂಡಿಸ್ಬೇಕು ಆ ಭಾಗದಲ್ಲಿ ಯಾರೆಲ್ಲ ಇದ್ದಾರೆ, ಆ ಜನಗಳಿಗೆ ತಿಳುವಳಿಕೆಯನ್ನ ಹೇಳುವಂತ ಕೆಲಸವನ್ನ ಮಾಡಿ. ಯಾಕಂತ ಹೇಳಿದ್ರೆ ನಿಮ್ಮೆಲ್ಲರ ಜವಾಬ್ದಾರಿ. ಮೈಸೂರು ಅಂತ ಹೇಳಿದ್ರೆ ಬಹಳಷ್ಟು ಪ್ರೀತಿ ಮಂಗಳೂರವ್ರಿಗೂ ಕೂಡ, ಅಂದ್ರೆ ಅಲ್ಲಿನ ಜನರಿಗೆ ಭಕ್ತಿ ಬಹಳಷ್ಟಿದೆ. ಹೌದು ಸರ್. ಆದ್ರೆ ಆ ಭಕ್ತಿ ಅವರನ್ನೇ ಮೋಸ ಮಾಡಬಾರ್ದು ಅಷ್ಟೇ. ಅಜ್ಜ ನನ್ಗೆ 15-20 ವರ್ಷದಿಂದ ಗೊತ್ತು. ಓಕೆ. ಇದುವರೆಗೂ ಅಜ್ಜ ನನ್ ಒಂದಿನಾನು ಕನ್ಸಕ್ ಬಂದಿಲ್ಲ. ನಿಜ ಅಮ್ಮ, ನಿಜ. ತೇಜಕುಮಾರ್ ಏನೋ ಕೊರೋನಾ ಬಂತು ಅದು ಹೋಯ್ತು ಅಂದ್ಮೇಲೆ ಅವ್ರು ಕನ್ಸಕ್ ಬಂದಿದ್ದಾರೆ ಅಂದ್ರೆ, ನಾನು 15 ವರ್ಷ 16 ವರ್ಷದಿಂದನೂ ಅಜ್ಜನ ಸ್ವರನೇ ಮಾಡ್ಕೊಂಡೇ ಬರ್ತಾ ಇದ್ದೀನಿ. ಓಕೆ. ನನ್ ಕನ್ಸಕ್ ಯಾಕೆ ಬರ್ಲಿಲ್ಲ ಸರ್ ಅವರು? ನಿಜ ಅಮ್ಮ. ಅಲ್ಲೇ ಪಕ್ಕದಲ್ಲಿ ಗುಳಿಗದ 50 ಗುಡಿ ಕೂಡ ಆಗಿದೆ ಅಂತೆ. ಅದೇ ಸರ್, ಇವ್ರು ಚೆನ್ನಾಗ್ ನಡೀತಾ ಇದೆಯಲ್ಲ, ನಮ್ಗೂ ಚೆನ್ನಾಗ್ ಆಗತ್ತೆ ಅಂತ ಅವ್ರು ಮಾಡ್ಕೊಂಡಿದ್ದಾರೆ. ಎಲ್ಲ ಇದು ಗಿಮಿಕ್ಸ್ ಸರ್, ದುಡ್ಡು ಸಂಪಾದನೆ ಮಾಡೋ ಗಿಮಿಕ್ಸ್. ಓಕೆ. ಈ ಗಿಮಿಕ್ಕಿಗೆ ಅಜ್ಜನೇ ಉತ್ತರ ಕೊಡ್ಲಿ ಅನ್ನುವಂಥದ್ದು ಇಲ್ಲಿನವರೆಲ್ಲರ ಪ್ರಾರ್ಥನೆ. ಸರ್, ಅಜ್ಜಂದು ಅವ್ರು ಸತ್ಯ ತೋರಿಸ್ತಾರೆ. ಖಂಡಿತಮ್ಮ, ಖಂಡಿತ. ವೈಟ್ ಅಂಡ್ ಫ್ರೀ ಅಷ್ಟೇ. ಅಷ್ಟೇ ಅಮ್ಮ. ಧನ್ಯವಾದಮ್ಮ ಕರೆ ಮಾಡಿರೋದು. ಓಕೆ ಸರ್, ಥ್ಯಾಂಕ್ ಯು. ಓಕೆ. ಸೊ ಮೈಸೂರಿಂದ ಕರೆ ಮಾಡಿಕೊಂಡು ಅಲ್ಲಿನವರೇ ನೋಡಿದ್ದಾರೆ, ಅಲ್ಲಿನ ಆಚರಣೆಗಳಿರ್ಬೋದು. ಇಲ್ಲಿ ಬಂದಿದ್ರು ಅಂದರೆ ಮಂಗಳೂರು ಕಡೆ, ಮೈಸೂರಲ್ಲ, ಎಲ್ಲ ನಮ್ಮ ರಾಜ್ಯ ಮಾತ್ರ ಅಲ್ಲ, ಬೇರೆ ಬೇರೆ ಕಡೆಗಳಿಂದ ಬಂದು ಕುತ್ತಾರಿಗೆ ಹೋಗಿ ಅಲ್ಲಿ ಪ್ರಾರ್ಥನೆಯನ್ನು ಸಲ್ಲಿಸೋರು ಇರ್ತಾರೆ. ಇಲ್ಲಿನ ಆಚರಣೆ ಹೇಗೆ ಅಂತ ಗೊತ್ತಿಲ್ಲ, ಕೇಳ್ಕೊಳ್ತಾರೆ ಯಾವ ರೀತಿ ಪ್ರಾರ್ಥನೆ ಮಾಡೋದು, ಹೇಗೆ ಇಲ್ಲಿನ ಆಚರಣೆ ಅಂತ.
ಕೇಳಿಕೊಂಡು ತಿಳ್ಕೊಂಡು ಆಮೇಲೆ ಆ ರೀತಿಯ ಪ್ರಾರ್ಥನೆಯನ್ನು ಮಾಡಿಕೊಂಡು ಆ ಕಷ್ಟವನ್ನು ಪರಿಹರಿಸಿಕೊಡು ಅಂತ ಅಜ್ಜನಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಆ ರೀತಿಯಲ್ಲಿ ಹೆಜ್ಜೆ ಇಡುವವರು ಅದೆಷ್ಟೋ ಜನ ಇದ್ದಾರೆ. ಸೊ ಇದೆಲ್ಲಿನ ಆಚರಣೆ, ಅಲ್ಲಿ ಆಗ್ತಾ ಇರುವಂಥ ವಿಚಾರಗಳಿರ್ಬೋದು. ಹೌದು, ಭಕ್ತಿಗೆ ಎಲ್ಲರೂ ಕೂಡ ಗೌರವ ಕೊಡ್ತಾರೆ, ಆದರೆ ಭಕ್ತಿಯಲ್ಲಿ ನಾವು ಇಟ್ಟಿರುವಂಥ ಮಾರ್ಗ ಏನು ಅನ್ನೋದನ್ನು ಗಮನಿಸಬೇಕಾಗಿದೆ. ನಾವು ಚರ್ಚೆಯನ್ನು ಮುಂದುವರಿಸ್ತೀವಿ, ಅದಕ್ಕೆ ಮುನ್ನ ಪುಟ್ಟ ವಿರಾಮ. ವಿರಾಮದ ಬಳಿಕ ಮತ್ತೆ ದೈವ ನಂಬಿಕೆ ದಂಧೆ ವಿಶೇಷ ಚರ್ಚೆ ಕಾರ್ಯಕ್ರಮಕ್ಕೆ ಸ್ವಾಗತ. ಚರ್ಚೆಯನ್ನು ಮಾಡ್ತಾ ಇದ್ವಿ. ದೈವ ಆರಾಧನೆ ಅನ್ನುವಂಥದ್ದು ತುಳುನಾಡಿಗೆ ಸೀಮಿತ ಅನ್ನುವಂಥದ್ದಲ್ಲ, ಆದರೆ ಅದನ್ನು ನಂಬಿಕೆಯನ್ನು ಯಾವ ರೀತಿ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಅನ್ನುವಂಥದ್ರ ಬಗ್ಗೆ ಪ್ರಶ್ನೆ ಎದ್ದಿರುವಂಥದ್ದು. ಕರ್ನಾಟಕದ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಬೇರೆ ಬೇರೆ ಊರುಗಳಲ್ಲಿ ಕೊರಗಜ್ಜನ ಕಟ್ಟೆಗಳು, ಗುಳಿಗ ದೈವದ ಕಟ್ಟೆಗಳು ಏಳೋದಕ್ಕೆ ಪ್ರಾರಂಭ ಆಗೋದಕ್ಕೆ, ಪ್ರತಿಷ್ಠಾಪನೆ ಆಗೋದಕ್ಕೆ ಪ್ರಾರಂಭ ಆಗಿರುವಂಥದ್ದು ದೊಡ್ಡ ಚರ್ಚೆಗೆ ಗ್ರಾಸ ಆಗಿರುವಂಥದ್ದು. ಇದಕ್ಕೆ ಒಂದಷ್ಟು ಜನ ಅಲ್ಲಿನ ಮೂಲ ನಿವಾಸಿಗಳೇ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇದು ತುಳುನಾಡಿನ ದೈವಗಳು ಅಲ್ಲೇ ಇರಬೇಕು, ಅದರ ಪವಿತ್ರತೆ ಅನ್ನುವಂಥದ್ದು ಅಲ್ಲಿ ಉಳಿಬೇಕನ್ನುವಂಥದ್ದು. ಇನ್ನೊಂದಷ್ಟು ಜನ ನಮ್ಮ ನಂಬಿಕೆ ಎಲ್ಲಿ ಬೇಕಾದರೂ ನಂಬ್ತೀವಪ್ಪ, ನಮಗೆ ಬಿಟ್ಟಿದೆ ಅನ್ನುವಂಥದ್ದು ಒಂದು ವಾದ ಇದೆ. ಇವೆಲ್ಲದರ ಬಗ್ಗೆ ಚರ್ಚೆ ಆಗ್ತಾ ಇದ್ದಂಥದ್ದು. ನಾನು ಸೂರಜ್ ಅವರ ಕೈಯಲ್ಲಿ ನಾನು ಒಂದು ಪ್ರಶ್ನೆಯನ್ನು ಇಡುವಂಥದ್ದು. ಇದು ಇವಾಗ ಕರ್ನಾಟಕದಲ್ಲಿ ಆಗ್ತಾ ಇದೆ, ಮೈಸೂರು, ಹಾವೇರಿಯೋ ಎಲ್ಲ ಕಡೆ ಆಗ್ತಾ ಇದೆ. ಇವಾಗ ಪ್ರಶ್ನೆ ಎದ್ದಿರುವಂಥದ್ದು ಇನ್ನು ಮಹಾರಾಷ್ಟ್ರದಲ್ಲಿ ಬೊಂಬೈಯಲ್ಲೂ ಕೂಡ ಈ ಹಿಂದೆಯೂ ಕೂಡ ಕೋಲಗಳು ನಡೆದಿತ್ತು. ದೈವಾರಾಧನೆಯ ಮಾಡಿದಂತಹ ಉದಾಹರಣೆಗಳು ಅದೆಷ್ಟೇ ಇದೆ. ಇವೆಲ್ಲವೂ ಕೂಡ ಕೇಳುವಂಥದ್ದು ಪ್ರಶ್ನೆ ಆಗಿರುವಂಥದ್ದು. ಅಂದರೆ ಕರ್ನಾಟಕದ ತುಳುನಾಡನ್ನು ಬಿಟ್ಟು ಕರ್ನಾಟಕದ ಬೇರೆ ಜಿಲ್ಲೆಯವರಿಗೂ ಒಂದು ನ್ಯಾಯ, ಮಹಾರಾಷ್ಟ್ರದಲ್ಲಿ ಇರುವಂಥ ಒಂದಷ್ಟು ಜನರಿಗೆ ಒಂದು ನ್ಯಾಯನ ಅನ್ನುವಂಥ ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ. ಇದು ಮೈಸೂರಲ್ಲಿರುವಂಥವರು ಅಥವಾ ಬೆಂಗಳೂರಲ್ಲಿರುವಂಥವರು ಕೇಳ್ತಾ ಇರುವಂಥದ್ದು. ಈ ರೀತಿಯ ನ್ಯಾಯವನ್ನು ತುಳುವರು ನೀಡ್ತಾ ಇರುವಂಥದ್ದ ಅಂತ ನೋಡಿ. ಬಾಂಬೆಯಲ್ಲಿ ಆಗ್ತಿದೆ ಅಂದರೆ 40 ವರ್ಷದ ಹಿನ್ನೆಲೆ ಉಂಟು ಅದಕ್ಕೆ. ಓಕೆ, ಅಲ್ಲಿ ಅವರು ಅದನ್ನು ಸ್ಥಾಪನೆ ಮಾಡಿದಲ್ಲ. ಇಲ್ಲಿ ವ್ಯವಹಾರದ ರೀತಿಯಲ್ಲಿ ಅಲ್ಲಿ ಹೋಗಿ ಸಟ್ಲಾಗಿದ್ದಂಥ ಒಂದು ಕುಲ ಕುಟುಂಬ ಇದೆ. ಕುಲ ಕುಟುಂಬ ಏನು ಮಾಡಿದೆ ಅಂದರೆ, ಈಗ ನೋಡಿ ಶಿಲ್ಪಾ ಶೆಟ್ಟಿ ಬಾಲಿವುಡ್ ಆ್ಯಕ್ಟರ್ನವರಿದ್ದಾರೆ. ಅವ್ರು ಮೊನ್ನೆ ಕಾಂತಾರ ಮೂವಿ ನೋಡಿ ಏನು ಹೇಳಿದ್ರು ಅಂದರೆ, ನನಗೆ ನನ್ನ ಮೂಲಕ್ಕೆ ಹೋಗಲಿಕ್ಕೆ ಮನಸ್ಸಾಗಿದೆ. ಇವಾಗ
ಯಾವಾಗ ಆ ತಿಂಗಳು ಬರ್ತಿದೆ ಅಂತ ಕಾಯ್ತಿದ್ದೇನೆ ಅಂತ ಹೇಳ್ತಿದ್ರು. ಸುನಿಲ್ ಶೆಟ್ಟಿ ಆಗಲಿ, ಐಶ್ವರ್ಯ ಆಗಲಿ, ಯಾರೇ ಆಗಲಿ ತುಳುನಾಡಿಂದ ಅಲ್ಲಿ ಹೋಗಿ ಸಟ್ಲಾದವರು ಇಲ್ಲಿಗೆ ಬರ್ತಾರೆ. ಕೆಲವರು ಏನು ಮಾಡಿದ್ದಾರೆ, ಒಂದು ಕುಟುಂಬ ಸಮೇತ ಅಲ್ಲಿ ಹೋಗಿ ನೆಲೆ ನಿಂತವರು ಏನು ಮಾಡಿದ್ದಾರೆ ಅಂದರೆ, ಅಲ್ಲಿ ಡೈಲಿ ದಿನನಿತ್ಯ ಕೈ ಮುಗಿಯುವಾಗ ಪ್ರಾರ್ಥನೆ ಮಾಡಿಕೊಂಡಿದ್ದಾರೆ. ಅವರ ಕುಟುಂಬದಲ್ಲಿ ಅಲ್ಲಿ ಮಾಡೋದು ತುಳುವಾರೆ. ಅಲ್ಲಿ ಆರಾಧನೆ ಆಗಲಿ ಮಾಡೋದು ಅಲ್ಲ, ದಿನನಿತ್ಯದ ಪೂಜೆ ಮಾಡೋದಾಗಲಿ, ದಿನನಿತ್ಯದ ಪೂಜೆ ಇಲ್ಲ ಅಲ್ಲಿ. ಸಂಕ್ರಮಣಕ್ಕೆ ಒಂದು ದಿವಸಕ್ಕೆ ಮಾತ್ರ ಪೂಜೆ ಅಂತ ಗೊತ್ತಿದೆ ನಮಗೆ. ಹಾಗೆ ಅಲ್ಲಿ ಇಲ್ಲಿಂದ ಹೋದ ತುಳುವಾರೆ ಅಲ್ಲಿ ವಲಸೆ ಹೋಗಿ ಅಲ್ಲಿ ನಿಂತವರೇ ಅಲ್ಲಿ ಕುಟುಂಬದ ದೇವಸ್ಥಾನವನ್ನು ಕಟ್ಟಿ ಅಲ್ಲಿ ಆರಾಧನೆ ಮಾಡ್ತಿದ್ದಾರೆ. ಆದರೆ ಈ ಥರ ಸುಲಿಗೆ ಮಾಡ್ತಿಲ್ಲ, ಡೊಂಬರಾಟ ಮಾಡ್ತಿಲ್ಲ, ಆ ಪೂಜೆ ಮಾಡೋದು ಈ ಪೂಜೆ ಮಾಡೋದು ಮಾಡ್ತಾ ಇಲ್ಲ ಅಲ್ಲಿ. ಇದು ನಾವೆಲ್ಲ ತಿಳಿದುಕೊಂಡು ಹೇಳುವಂಥ ವಿಚಾರ. ನಮ್ಗೆ ಗೊತ್ತಿತ್ತು ಇಂಥದ್ದು ಬರ್ತದೆ ಅಂತ. ಓಕೆ ಓಕೆ, ಇದು ನೇರ ಪ್ರಶ್ನೆ ಮಾಡಿದ್ದಾರೆ ಎಷ್ಟೋ ಜನ. ಬಾಂಬೆಯಲ್ಲಿದೆ ಅಥವಾ ಬೇರೆ ಕಡೆ ಇದೆ, ನಮ್ಮ ಮೈಸೂರಲ್ಲಿ ಯಾಕೆ ಆಗಬಾರ್ದು ಸ್ವಾಮಿ, ಇದಕ್ಕೆ ಅವ್ರು ಯಾಕೆ ಇದರ ಬಗ್ಗೆ ಮಾತಾಡಬೇಕು, ಅವರಲ್ಲಿ ಆಚರಣೆ ಮಾಡಲಿ, ನಾವು ಕೊರಗ ಜನನ ಭಕ್ತಿಯಿಂದ ಇಲ್ಲಿ ಆಚರಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ. ನೋಡಿ, ಈಗ ಬಾಂಬೆಯಲ್ಲಿ ಮಾಡಿದ್ರೆ ಅಲ್ಲಿ ಹಿಂದಿಯಲ್ಲಿ ಮಾತಾಡ್ಲಿಲ್ಲ ದೈವ. ಓಕೆ, ಅಲ್ಲ ಆರಾಧನೆ ಮಾಡುವವರು ಹಿಂದಿಯಲ್ಲಿ ಮಾತಾಡಲಿಲ್ಲ, ತುಳುವಲ್ಲೇ ನುಡಿ ಕೊಟ್ಟದು, ತುಳುವಲ್ಲೇ ಕೊಟ್ಟದು. ಎಂತ ನುಡಿ ಇದ್ರೆ ಸಹ ಕಟ್ಟಲೆ ತುಳುನಾಡಿನಾಗೇನೆ ಆದದು. ಅಲ್ಲಿ ಏನು ಧೂಪ ತೆಗೆಯುವುದು ಇಂದ ಬತ್ತಿ ಹಾಕುದು ಹೊರತು ಏನಿದೆ ಎಲ್ಲ ತುಳುನಾಡಿನ ಸಾಂಸ್ಕೃತಿಕವಾಗಿ ಅಲ್ಲಿ ನಡೆದಿದೆ. ಓಕೆ, ಮತ್ತೆ ನಾವು ಈಗ ಹೇಳಲಿಕ್ಕೆ ಇಷ್ಟಪಡೋದು ಏನಂದ್ರೆ, ಕೊರಗಜ್ಜ ದೈವಾರಾಧನೆ ಅಂದ್ರೆ ಅದು ಉಮಿತತು ಅಂತ ಹೇಳ್ತೇವೆ. ಎಸ್ ಎಸ್, ಒಂದು ಕರೆ ಇದೆ ಸರ್. ಹಲೋ 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 ಸರ್, ಮೈಸೂರವರು ಇನ್ನೊಬ್ರು ಮಾತಾಡ್ತಾರೆ ನೋಡಿ. ಓಕೆ ಓಕೆ, ಮಾತಾಡಿ ಅಮ್ಮ. ನಮಸ್ಕಾರ ಸರ್. ನಮಸ್ಕಾರ, ತಮ್ಮ ಹೆಸರು ಸರ್? ಸರ್ ಮಂಜುನಾಥ್ ಅಂತ. ಎಸ್, ಮಂಜುನಾಥ್ ಅವರೇ ನಮಸ್ತೆ. ನಮಸ್ಕಾರ, ಹೇಳಿ ಸರ್. ಎಸ್, ಒಂದು ದೈವದ ವಿಚಾರಗಳು ಅಂತ ಬಂದಾಗ ಇಲ್ಲಿ ತುಳುನಾಡಿನಲ್ಲಿರುವಂತ ಅದೆಷ್ಟೋ ಜನರಿದ್ದಾರೆ, ಅದೆಷ್ಟೋ ವರ್ಷಗಳಿಂದ ದೈವಾರಾಧನೆಯಲ್ಲಿ ಆ ಒಂದು ವಿಚಾರದಲ್ಲಿ ಏನು ಪ್ರಯತ್ನವನ್ನ ಮಾಡಿದವರು, ಭಕ್ತಿಯಿಂದ ದೈವವನ್ನ ಪೂಜಿಸಿದವರು ಎಲ್ಲರೂ ಕೂಡ ಇದ್ದಾರೆ. ಈ ಮೈಸೂರು ಅಥವಾ ಬೆಂಗಳೂರು ಅಥವಾ ಬೇರೆ ಕರ್ನಾಟಕದ ಭಾಗದಲ್ಲಿ ದೈವದ ಗುಡಿ ಕಟ್ಟಿ ಅಲ್ಲಿ ಒಂದು ಏನು ವ್ಯವಸ್ಥೆಯನ್ನ ಮಾಡ್ಕೊಂಡಿರೋದಕ್ಕೆ ಒಂದಷ್ಟು ವಿರೋಧ ಇದೆ ಸರ್. ಏನ್ ಹೇಳ್ತೀರಾ? ತಮ್ಮ ಭಾಗದಲ್ಲೂ ಕೂಡ ಉಳಿಗ ದೈವದ್ದು ಕೂಡ ಗುಡಿಯಾಗಿದೆ, ಹೊರಗಜ್ಜ ದೈವನ ಗುಡಿಯಾಗಿದೆ. ಹೌದು, ಏನ್ ಹೇಳ್ತೀರಾ ಸರ್? ನಿಮ್ಮ ಅಭಿಪ್ರಾಯ, ನನ್ನ ಸ್ವಂತ ಅಭಿಪ್ರಾಯ ಹೇಳಿದ್ರೆ, ಓಕೆ, ಇಲ್ಲಿ ನೆಸಿಟಿ ಇಲ್ಲ ಅಂತ, ಬೇಕಾಗಿಲ್ಲ ಇದು. ಓಕೆ, ಈಗ ದೈವ ಅಂತ ನಾವು ನಿಮ್ಮ ತುಳು ಇದಕ್ಕೆ ಬರ್ತೀವಿ ನೋಡಕ್ಕೆ ಅಂತ, ಅದು ಭಕ್ತಿ ಇರೋರು. ಹೌದು, ಭಕ್ತಿ ಇರೋರು ಅಲ್ಲಿಗೆ ಬರ್ತೀವಿ. ಅದು ಬಿಟ್ಬಿಟ್ಟು ನೀವು ಇಲ್ಲಿ ಮಾಡಿ ಇಲ್ಲಿ ಅಲ್ಲಿದೆ ಇಲ್ಲಿ ಬರುತ್ತೆ ಅಂದ್ರೆ ಅಲ್ಲಿ ಎಷ್ಟು ಇದು ಬರಲ್ಲ. ಹೌದು, ಕೆಲವು ದೇವಸ್ಥಾನ ಕೆಲವು ಊರಲ್ಲಿದ್ರೇನೆ ಅದು ಮರ್ಯಾದೆ, ಅದಕ್ಕೆ ಚೆನ್ನಾಗೂ ಇರತ್ತೆ. ಹೌದು ಸರ್. ಈಗ ನೀವು ತಿರುಪತಿಲಿ ದೊಡ್ಡ ದೇವಸ್ಥಾನ ಇದೆ, ಇಲ್ಲಿ ಚಿಕ್ಕ ಪುಟ್ಟ ಮಾಡ್ತಾರೆ, ಬಟ್ ಎಲ್ಲ ಇಲ್ಲಿಗೆ ಹೋಗಲ್ಲ. ಅಲ್ಲಿಗೆ ಅಂತಾನೆ ಅಲ್ಲಿದೆ ಒಂಥರ ಮಹತ್ವ ಇರುತ್ತೆ, ಆ ಮಹತ್ವಕ್ಕೆ ಅಂತಾನೆ ಉಳಿಕೊಂಡು ಹೋಗ್ತಾರೆ. ನೀವು ಅಲ್ಲಿನ ದೈವ ಈಗ ಮಂಗಳೂರ್ದು ಮಾಡಿದ್ರು, ನೆಕ್ಸ್ಟ್ ಯಾವ್ದೋ ಬೇರೆ ಊರ್ದು ತಂದು ಇಲ್ಲಿ ಮಾಡಿದ್ರೆ ಇಲ್ಲಿ ಬರೀ ಅಲ್ಲಿ ದುಡ್ಡು ಮಾಡೋಕ್ಕೋಸ್ಕರ ಹೊರತು ಅದು ದೈವದ ಬಗ್ಗೆ ಅಂತೂ ಅಲ್ಲ. ಓಕೆ ಸರ್, ಅವರು ಸರ್ ನಿಮ್ಮ ಹತ್ರ ಕೇಳಬೇಕು. ಅವರು ಪ್ರಶ್ನೆ ಮಾಡಿರುವಂತದ್ದು, ಇಲ್ಲಿ ಚಾಮುಂಡಿ ಬೆಟ್ಟದಲ್ಲಿ ಚಾಮುಂಡಿ ದೇವಿ ಇದ್ದಾರೆ, ಮಂಗಳೂರಲ್ಲಿ ಚಾಮುಂಡೇಶ್ವರಿಯ ದೇವಸ್ಥಾನ ಎಲ್ಲೂ ಕೂಡ ಇಲ್ವಾ ಅಂತ ಪ್ರಶ್ನೆ ಮಾಡ್ತಾರೆ. ಹಾಗೇನೆ ಬೇರೆ ದೇವರುಗಳ ದೇವಸ್ಥಾನ ಎಲ್ಲೂ ಕೂಡ ಇಲ್ವಾ ಅಂತ ಪ್ರಶ್ನೆ ಮಾಡ್ತಾರೆ. ಎಲ್ಲಾ ಕಡೆನೂ ದೇವಸ್ಥಾನ ಇದೆ, ಬಟ್ ಇಲ್ಲಿ ಅಷ್ಟು ಪವರ್ಫುಲ್ ಬೇರೆ ಕಡೆ ಇರಲ್ಲ. ಓಕೆ, ಈಗ ಚಾಮುಂಡೇಶ್ವರಿ ಅಂದ್ಬಿಟ್ಟು ಎಲ್ಲೆಲ್ಲಿಂದನೋ ಚಾಮುಂಡಿ ಮೈಸೂರಿಗೆ ಬರ್ತಾರೆ. ಮೈಸೂರು ಬಂದ್ರೆ ಫಸ್ಟ್ ನೋಡೋದೇ ಚಾಮುಂಡೇಶ್ವರಿ ದೇವಸ್ಥಾನ ಅಂತ. ಹೌದು, ನಿಜ ಸರ್. ಅಲ್ಲೂ ನಿಮ್ಮ ಊರಿಗೆ ಹೋದ್ರೆ ಈಗ ಅಜ್ಜ ನೋಡ್ಬೇಕು ಅಂದ್ರೆ ಅಲ್ಲಿ ಹಿಡಿದಾರಲ್ಲ ಮೊದಲಿಂದ ಅಲ್ಲಿಗೆ ಹೋಗ್ತಾರೆ ಹೊರತು ಇಲ್ಲೆಲ್ಲ ಮಾಡವ್ರೆ ಅಂದ್ಬಿಟ್ಟು ಇಲ್ಲಕ್ಕೆ ಯಾರು ಕೈ ಮುಗಿಯಲ್ಲ. ಹೌದು ಹೌದು, ಅದು ಅಲ್ಲಿಗೆ ಶ್ರೇಷ್ಠ ಅಂತ ಇರುತ್ತೆ. ಅಲ್ಲಿಗೆ ಅದು ಬೆಟರ್. ತಾವು ಹೋಗಿದ್ದೀರಾ ಸರ್? ಈಗ ಅಲ್ಲಿ ಕೊರಗಜ್ಜನ ಗುಡಿ ಇದೆ ಅಂತ ಹೋಗಿದ್ದೆ ಸರ್, ಮೊನ್ನೆ ಹೋಗಿದ್ದೆ ನಾನು, ನೋಡ್ಕೊಂಡ್ ಬಂದೆ. ಓಕೆ, ಯಾಕೋ ಎಲ್ಲ ಏನು ಅಂದ್ರೆ ಬರೀ ಕೆಲವರು ದುಡ್ಡುಗೋಸ್ಕರ ಮಾಡ್ಬೋದು. ಓಕೆ, ಏನ್ ಸರ್ ಅಲ್ಲಿನ ವ್ಯವಸ್ಥೆಗಳೇನು? ಅಲ್ಲಿನ ವ್ಯವಸ್ಥೆಗಳು ಏನೆಲ್ಲ ಇದೆ? ನೀವು ಹೋದಾಗ ನೋಡಿದಾಗ ಏನೆಲ್ಲ ಇತ್ತು ಸರ್? ಏನ್ ಟೆಂಟ್ ಹಾಕೊಂಡವ್ರೆ ಅಷ್ಟೇ ಸರ್. ಜನ ಎಲ್ಲ ಇರೋಕ್ಕೂ ಏನು ಅಷ್ಟು ಇದಿರ್ಲಿಲ್ಲ, ಅನುಕೂಲಗಳೇನು ಇರ್ಲಿಲ್ಲ. ಒಂದೊಂದಾಗಿ ಪೆಟ್ಟಿಗೆ ಅಂಗಡಿಗಳು ಓಪನ್ ಆಗ್ತಾ ಇದೆ. ಓಕೆ, ಜನ ಎಲ್ಲಿಲ್ಲ, ಜನ ಮರಳು ಜಾತ್ರೆ ಮರಳು ಅಂತಾರಲ್ಲ ಆ ತರ ಹೊಡಿತಾವ್ರ. ಅದು ಮೇನ್ ಯೂಟ್ಯೂಬ್ ಅಲ್ಲಿ ಒಂದ್ಸಲಿ ಮಾಡಿದ್ರು, ಅದರಿಂದ ಸ್ವಲ್ಪ ಜನ ಬರ್ತಾವ್ರ ಅಂತ ತಿಳ್ಕೊಂಡೆ. ಅಂದ್ರೆ ಪವಾಡ ನಡೆಯುತ್ತೆ ಅನ್ನುವಂತ ಪ್ರಚಾರವೇ ಇವತ್ತು ಈ ದಂಧೆಗೆ ಕಾರಣ. ಏನು ಇಲ್ಲ ಅಂತ ಅನ್ಸುತ್ತೆ ಸರ್. ಪವಾಡ ಯಾರು ನಡೆದಿದೆ? ಓಕೆ, ನಾವು ನೋಡಿದ ಮಟ್ಟಿಗೆ ಯಾರಿಗೂ ನಡೆದಿಲ್ಲ. ಒಟ್ನಲ್ಲಿ ಇದೇ ದೇವ್ರ ಬಗ್ಗೆ ನಾವ್ ಏನು ಹೇಳ್ಬಾರ್ದು. ಹೌದು, ಬಟ್ ಅದು ಅಲ್ಲಿ ಇದ್ರಲ್ಲೇ ಶ್ರೇಷ್ಠ. ಅದು ನಿಜ. ಮಂಜುನಾಥ ಎಲ್ಲಾ ಕಡೆನೂ ಇರುತ್ತೆ. ಶಿವ ಧರ್ಮಸ್ಥಳಕ್ಕೆ ಯಾಕೆ ದುಡಿದು ಹೋಗ್ತಾರೆ, ನಂಜನಗೂಡಿ ಯಾಕೆ ದುಡಿದು ಹೋಗ್ತಾರೆ? ಹೌದು ಸರ್. ನಮ್ಮನೆ ಪಕ್ಕದಲ್ಲೇ ಲಿಂಗ ಇರುತ್ತೆ, ಅದು ನೋಡ್ಬಿಟ್ಟು ಅದೇ ಅಂತ ಒಪ್ಕೋಬೋದಲ್ಲ. ಅದೇ ಸರ್. ಈಗ ನಮ್ಮ ಅರಿಕೆಗಳಿರುತ್ತೆ, ಮುಡಿ ಕೊಡ್ಬೇಕು ಅಂತ,
ಮನೆ ಪಕ್ಕನೆ ಲಿಂಗ ಇದೆಯಪ್ಪ ಅಂದ್ಬಿಟ್ಟು ಅಲ್ಲೇ ಕುತ್ಕೊಂಡು ಮುಡಿತಾರೆ ಅಂತ ಸರ್ ಒಂದು ನಾವು ಹಾಸ್ಪಿಟ್ಲ್ಗೆ ಹೋಗ್ತೀವಿ. ಸರ್ ಕೇಳಿಕೊ. ಒಂದು ವಿಚಾರ ಇಲ್ಲಿ ಕ್ಲಿಯರ್ ಮಾಡಬೇಕು. ಅಂದ್ರೆ ದೇವರನ್ನ ಎಲ್ಲೂ ಕೂಡ ನಂಬಿದ ಉದಾಹರಣೆ ಇದೆ. ನಮ್ಮ ಭಾರತದ ಪರಂಪರೆಯನ್ನ ನೋಡೋದಾದ್ರೆ ಭಾರತ ಬಿಟ್ಟು ಬೇರೆ ದೇಶದಲ್ಲೂ ಕೂಡ ಲಿಂಗಗಳನ್ನ ಹಾಕೊಂಡು ಅಥವಾ ಬೇರೆ ರೀತಿಯಲ್ಲಿ ದೇವರುಗಳನ್ನ ನಂಬಿದ್ದಾರೆ. ಆದ್ರೆ ಇಲ್ಲಿ ದೇವರು ಅನ್ನುವಂಥದ್ದು ಒಂದು ವಿಚಾರ ಒಂದು ಇಟ್ರೆ, ಈ ಕಡೆ ದೈವಗಳಂತ ಬಂದಾಗ ಈಗ ಕೇರಳದಲ್ಲೂ ಕೂಡ ದೈವಗಳಿದ್ದಾರೆ. ಆ ದೈವಗಳನ್ನ ಇಲ್ಲಿ ತುಳುನಾಡಿನಲ್ಲಿ ನಂಬ್ತಾ ಇಲ್ಲ ಸರ್. ಇಲ್ಲ ಸರ್, ಅಲ್ಲಿಗೆ ಅದು ಈ ದೇವರನ್ನ ಎಲ್ ಬೇಕಾದ್ರೂ ನಂಬೋದು, ಗುಡಿ ಕಟ್ಕೊಂಡು ನನ್ನ ಮನೆಯಲ್ಲೇ ಒಂದು ದೇವಸ್ಥಾನ ಮಾಡ್ಕೊಳ್ಬಹುದು, ಅದು ಬೇರೆ ಪ್ರಶ್ನೆ. ಆದ್ರೆ ದೈವಗಳಂತೂ ಬಂದಾಗ ಅದರ ಪ್ರತಿಯೊಂದು ಆಚಾರ ವಿಚಾರಗಳು ಕೂಡ ಅಷ್ಟೊಂದು ಪವಿತ್ರತೆಯಿಂದ ಇರಬೇಕು. ಜೊತೆಗೆ ಆ ಭಾಗದ ಮೂಲ ನಿವಾಸಿಗಳಿಗೆ ಅದು ಗೊತ್ತಿದೆ ಹೇಗೆ ನಡ್ಕೊಳ್ಬೇಕು. ಸರ್, ಇದು ದೈವ ಅಂತ ನಮ್ಗೆ ದೇವರ ಗೊತ್ತಿರ್ಲಿಲ್ಲ ನಮ್ಗೂ. ಇದೇ ಟೆಕ್ಸ್ಟ್. ಅದು ಪ್ಲಸ್ ಪಾಯಿಂಟ್ ಅಂದ್ರೆ ಕಾರಂತ ಅಂತ ಫಿಲಂ ಬರ್ತಲ್ಲ, ಅದ್ರಲ್ಲಿ ದೈವ ಅಂತ ನೋಡಿದ್ವಿ. ಅದೇ ಫಸ್ಟ್ ನಾವು ನೋಡಿದ್ವಿ ಈ ತರ ಇದೆ ಅಂತ. ಬಟ್ ಈ ಒಂದೊಂದು ರಿಲೀಸ್ ಮಾಡ್ತಿದ್ದಾಗೆ ಒಂದೊಂದು ದೈವ ಇದೆ ಅಂತ ಕೂರ್ತಿದ್ರೆ ಅದು ಅಲ್ಲಿಗೆ ಪ್ರಾಮಾಣಿಕತೆ ಇರಲ್ಲ. ಹೌದು ಅಲ್ಲ ಸರ್, ಈಗ ಕಾಂತಾರ ಬಂತು, ಅಲ್ಲಿ ಒಂದೆರಡು ದೈವಗಳದ್ದು ತೋರಿಸಿದ್ರು. ಇನ್ನೂ ಇಲ್ಲಿ ಸಾವಿರಾರು ದೈವಗಳ ಇತಿಹಾಸ ಇರುವಂತ ತುಳುನಾಡು, ಇಲ್ಲಿನ ಒಂದಷ್ಟು ದೈವಗಳನ್ನ ಮತ್ತೆ ಸಿನಿಮಾದ ಮೂಲಕ ತೋರಿಸಿದ್ರೆ ಇಲ್ಲಿ ಕರ್ನಾಟಕದ ರಾಜ್ಯಾದ್ಯಂತ ಗುಡಿಗಳಾಗುತ್ತ ಅಂತ ಆಗುತ್ತೆ. ಹೌದೌದೌದು, ಪ್ರತಿಯೊಂದು ಈಗ ಅದೊಂದ್ ದೈವ ತೋರ್ಸವ್ರೆ, ಇದಿಲ್ಲ ಇದೊಂದ್ ದೈವ ನಾನ್ ಮಾಡಿರ್ತೀನಿ ಅಂದ್ರೆ ಪಕ್ಕದಲ್ಲೇ ಇನ್ನೊಂದ್ ಜಮೀನ್ ತಗೊಂಡು ಅವ್ರು ಮಾಡಿದ್ರೆ ಪ್ರಯೋಜನ ಏನು? ಈಗ ಆಯ್ತಪ್ಪ, ನಮ್ಮನೆ ದೇವ್ರು ನಂದೇ ಎಕ್ಸಾಂಪಲ್ ಹೇಳ್ತೀನಿ. ಖಂಡೋಬಾ ಅಂತ ಜೋಜೋರಿಯಲ್ಲಿದೆ ಮಹಾರಾಷ್ಟ್ರದಲ್ಲಿ, ಅದು ಮೈಸೂರಲ್ಲಿ ಎಲ್ಲೂ ಇಲ್ಲ. ನಾನು ಜಮೀನ್ ಮಾಡ್ಬಿಟ್ಟು ಖಂಡೋಬಾ ಇದು ಬಹಳ ಭಕ್ತಿ ಅಂದ್ರೆ ಕೆಲವು ಟೈಮಲ್ಲಿ ಅಲ್ಲಿಗೆ ಹೋಗುತ್ತೆ. ಕಲ್ಲು ಬಿಡಕ್ಕೆ ಹಣ್ಣು ಬಿಡಕ್ಕೆ ಒಂದಾಯ್ತು. ಹೌದು, ಆ ತರ ಆಗತ್ತಷ್ಟೇ. ಓಕೆ, ನೀವು ಮೈಸೂರು ಜನತೆಯಲ್ಲಿ ಏನು ಮನವಿ ಮಾಡ್ತೀರಾ ಸರ್ ಅಂದ್ರೆ ಈ ವಿಚಾರದಲ್ಲಿ? ಸರ್, ಮನೆಯಲ್ಲಿ ಅಷ್ಟೇನ ಸರ್, ನಮಗೆ ಪ್ರಕಾರ ದೈವ ಎಕ್ಸ್ಟ್ರಾ ದೇವ್ರುಗಳು ಬೇಡ, ಇರೋ ದೇವ್ರಿಗೆ ಪೂಜೆ ಮಾಡಕ್ ನಮ್ಗೆ ಆಗಲ್ಲ. ಓಕೆ, ಅಂತದ್ರಲ್ಲಿ ಎಕ್ಸ್ಟ್ರಾ ದೇವ್ರುಗಳು ಬಂದು ಅವ್ರು ಉದ್ಧಾರ ಆಗ್ತಾರೆ ಹೊರತು ಬೇರೆ ಯಾರು ನನ್ನ ಪ್ರಕಾರ ಉದ್ಧಾರ ಆಗಿಲ್ಲ. ಖಂಡಿತ ಸರ್, ದೇವ್ರ ಬಗ್ಗೆ ಜಾಸ್ತಿ ನಾವು ಹೇಳ್ಬಾರ್ದು. ದುರಾದೃಷ್ಟ ಸರ್, ಚರ್ಚೆ ಮಾಡ್ಬೇಕಾಗಿದೆ ನಮ್ದು ಕೂಡ. ಹೌದು, ಬೇಸರ ಆಗುತ್ತಾ ನಮಗೂ ಕೂಡ. ಈ ರೀತಿಯಲ್ಲಿ ಯಾರೋ ಒಂದಷ್ಟು ಜನ ಮಾಡುವ ವಿಚಾರಕ್ಕೆ ಎಲ್ರು ಕೂಡ ಅದಕ್ಕೆ ಅಂತ ಚರ್ಚೆಗೋಸ್ಕರ ಮಾತಾಡ್ಬೇಕು. ಧನ್ಯವಾದ ಸರ್ ಕರೆ ಮಾಡಿ. ಎಸ್, ಅವರ ಮಾತುಗಳು ಅಂದ್ರೆ ತುಳುನಾಡಿನಲ್ಲಿರುವಂಥ ದೈವಗಳು ಅಲ್ಲೇ ಇದ್ರೆ ಚಂದ ಅನ್ನೋದಕ್ಕಿಂತ ಆ ಭಕ್ತಿ ಭಾವಗಳು ಇರೋದಕ್ಕೇನೆ ತುಳುನಾಡಿನಲ್ಲಿ ದೈವ ದೇವರುಗಳ ನಾಡು ಅನ್ನುವಂಥ ಬಹಳಷ್ಟು ಆ ಒಂದು ಹೆಸರಿನ ಮೂಲಕವೇ ಪ್ರಖ್ಯಾತಿಯನ್ನು ಪಡೆದದ್ದು. ತುಳುನಾಡು ಅನ್ನುವಂಥದ್ದು ಇಡೀ ನಮ್ಮ ಪ್ರಪಂಚದಲ್ಲಿ ದೈವ ದೇವರುಗಳು ಇರುವಂಥ ನಾಡು ಅಂತ. ಹಾಗಾಗಿ ಅಂಥ ನಾಡಿನ ದೈವಗಳ ವಿಚಾರಗಳು ಬಂದಾಗ ಈ ರೀತಿಯ ಅವ್ಯವಸ್ಥೆಗಳನ್ನು ಸಹಿಸೋದಿಲ್ಲ ತುಳುವರು ಅಂತ. ಇನ್ನೊಂದು ಕರೆ ಇದೆ. ಹಲೋ, ನಮಸ್ತೆ, ತಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಾನು ಸುರತ್ ಕಲಿಂದ ಸಚಿನ್ ಅಂತ ಹೇಳಿ. ಓಕೆ, ಸಚಿನ್ ಅವರೇ ಮಾತಾಡಿ, ಏನ್ ಹೇಳ್ತೀರಾ ಈ ವಿಚಾರದಲ್ಲಿ? ಯಾವ್ದು ಬಗ್ಗೆ ಸರ್? ಸರ್, ದೈವ ಒಂದ್ ಕಡೆ ನಂಬಿಕೆ ಅನ್ನುವಂಥದ್ದಿದೆ, ಜೊತೆಗೆ ಕೆಲವೊಂದ್ ಕಡೆ ದಂಧೆ ಅನ್ನುವಂತ ಶಂಕೆಗಳಿದೆ, ಮಾತುಗಳಿದೆ ಸರ್. ಏನಂದ್ರೆ ಸರ್, ಈಗ ಇದು ಕೊರಗಜ್ಜನ್ನು ನಿಜವಾಗಿ ಕುತ್ತಾರಲ್ಲಿ ಓಕೆ ಕೋಲ ಅಂತ ಹೇಳಿದ್ರೆ ಅದರಲ್ಲಿ ಯಾವುದೇ ಒಂದು ಬೆಳಕು ಹಾಕ್ಲಿಕ್ಕಿಲ್ಲ. ಹೌದು, ಕತ್ತಲಲ್ಲಿ ಆಗುದು. ನಾನು ಕೊಟ್ಟಿದ್ದೀನಿ ಒಂದು ಕೋಲ, ಅದರದ್ದು ಅಂದ್ರೆ ಒಂದು ವೆಚ್ಚ ಒಂದು 3,000 ರೂಪಾಯಿ ಈಗ ಮಾಡಿದ್ದಾರೆ ಫಿಕ್ಸ್. ನಾನು ಕೊಡುವಾಗ 1,000 ಇತ್ತು ವರ್ಷಕ್ಕೆ, ಇನ್ನು ಒಂದು ಕೋಲಕ್ಕೆ. ಅದೊಂದು ಸಿಂಪಲ್ ಅಂದ್ರೆ ನಮ್ಗೆ ಅಲ್ಲಿ ಒಳಗೆ ಹೋಗುವಾಗ ಒಂದು ಬೆಳಕೇ ಇಲ್ಲ, ಮೊಬೈಲ್ ಸ್ವಿಚ್ ಆಫ್ ಮಾಡಿ ಹೋಗ್ಬೇಕು. ಒಂದು ಕತ್ತಲು ಅಂದ್ರೆ ನಾವು ಕೊರಗಜ್ಜ, ಅದು ನಮ್ಮ ಒಂದು ಕಮ್ಯುನಿಕೇಶನ್. ಅದ್ರಲ್ಲಿ ಯಾರಿಗೆ ಒಂದು ಎಂತ ಆಡಂಬರ ಅಂತದ್ದು ಎಂತ ಇಲ್ಲ, ಕತ್ತಲೆ ನಾವು ಅವರನ್ನು ನಮ್ಮ ಮನಸ್ಸಲ್ಲೇ ನಾವು, ಆದ್ರೆ ಅದು ನಮ್ಗೆ ಆ ಹಾರಕ್ಕೆ ತಲ್ತದೆ. ಯಾಕೆಂದ್ರೆ ಅದು ಒಂದು ನಿಯಮವನ್ನ ಪಾಲಿಸಿಕೊಡುವಂತದಲ್ಲ ಸರ್. ಹಾಗೆ ಈಗ ಒಂದು ಆಡಂಬರ, ಈಗ ಎಲ್ಲ ಕೊರಗಜ್ಜ ಕೋಲ ಲೈಟ್ ಹಾಕಿ ಗರ್ನಾಲ್ ಸಡಿಸಿ ಅದೆಲ್ಲ ಈಗದ್ದು. ಈಗ ಮಾಡರ್ನ್. ನಿಜವಾಗಿ ನಾವು ಕೋಲ ನೋಡ್ಲಿಕ್ಕೆ ಹೋಗ್ಬೇಕಂತಿದ್ರೆ ಕುತ್ತಾರ ಆದಿ ಸ್ಥಳಕ್ಕೆ ಹೋಗ್ಬೇಕು. ಈಗ ನಮ್ದು 1-2 ಕೋಲ ಬುಕ್ಕಿಂಗ್ ಮಾಡಿದ್ದೇವೆ, ಅದು ಇನ್ನೊಂದು 5 ವರ್ಷ ನಂತರ ನಮ್ಗೆ ಅದು ಸಿಗ್ತದೆ. ಈಗ ನಾವು ಬುಕ್ ಮಾಡಿದ್ರೆ ಅದು ನಮ್ಗೆ 5 ವರ್ಷ ಆಮೇಲೆ ನಮ್ಗೆ ಅದು ಬರ್ತದೆ. ನಮ್ಮ ಟೈಮಲ್ಲಿ ಅದು ಸಿಗುದಿಲ್ಲ. ಆದ್ರೆ ನಮ್ಗೆ ಈಗ್ಲೂ ನಾವು ಕೊರಗಜ್ಜನ ನಂಬ್ತೇವೆ, ಯಾಕೆಂದ್ರೆ ಅದೊಂದು ನಂಬಿಕೆ ನಮ್ದು.
ಹೌದು. ಕೊರಗಜ್ಜ ಅಂತ ಹೇಳಿದ್ರೆ ನಮ್ಮ ನಂಬಿಕೆ. ನೋಡಿ ನೀವೊಂದು ಯೋಚನೆ ಮಾಡಿ, ನಾವು ಈಗ ಬುಕ್ ಮಾಡಿ ಅದು 5 ವರ್ಷ ನಂತರ ಯಾವಾಗ್ಲೋ ಒಂದು ದಿವಸ ನಮ್ಗೆ ಫೋನ್ ಬರ್ತದೆ, ಆ ದಿವಸ ನಾವು ಹೋಗಿ ಕೋಲ ಕೊಡುವ ಅಂತ ಹೇಳಿದ್ರೆ ಅದು ಎಷ್ಟು? ಈಗ 3,000. ಓಕೆ, 3,000 ಕೋಲ. ಅದು ಕೋಲ ನೀವು ಅಲ್ಲಿ ಬಂದ್ರೆ ಅದರಲ್ಲಿ ನೋಡ್ಲಿಕ್ಕೆ ಆಗುದಿಲ್ಲ ನಿಮಗೆ. ಹೌದು, ನೋಡ್ಲಿಕ್ಕೆ ಅಂದ್ರೆ ಆಗ್ತದೆ ಕತ್ತಲಲ್ಲಿ, ಒಂದು ಮೊಬೈಲ್ ಆನ್ ಮಾಡ್ಲಿಕ್ಕಿಲ್ಲ, ಒಂದು ಅದು ನೀವೊಂದು ಇಮೇಜಿನ್ ಮಾಡಿ. ಆವಾಗ್ಲೇ ಅಲ್ವಾ ಭಕ್ತಿಯ ದರ್ಶನ ಆಗುವಂತದ್ದು ನಮಗೆ. ಅದೇ ಇರುದಲ್ಲ. ಈಗ ಆಡಂಬರದಿಂದ ಲೈಟ್ ಹಾಕಿ ಅಷ್ಟೇ ಇದೆಲ್ಲ ಮಾಡಿ ನಲಿದು ಬಣ್ಣ ಹಾಕಿ ಅದು ಯಾವ ಕೋಲ, ಇದು ಯಾವ್ದು ಕೋಲ? ನೀವೊಂದು ಇದನ್ನಾದ್ರೂ ಕಂಪೇರ್ ಮಾಡಿ ಸರ್. ಓಕೆ ಓಕೆ ಓಕೆ. ಯಾಕೆಂದ್ರೆ ಕುತ್ತರಲ್ಲಿ ಒರಿಜಿನಲ್ ಆಗುವ ಕೋಲಕ್ಕೂ ಈಗ ಒಂದು ಆಡಂಬರದ ಕೋಲಕ್ಕೂ ಎಷ್ಟು ವ್ಯತ್ಯಾಸ ಇದೆ ಸರ್. ಹೌದು ಹೌದು ಸರ್, ಹೌದು. ಅದು ನಮ್ದು ಇದು ಹಣದ ವ್ಯವಹಾರ ಅಲ್ಲ, ಆದ್ರೆ ನಾವು ಎಣಿಸಿದ್ದೇವೆ ಅದನ್ನ ಆಗಿದ್ದಕ್ಕೆ ನಾವು ಕೊಡ್ತೇವೆ. ಖಂಡಿತ ಅದೇ ನಂಬಿಕೆ ಅಲ್ಲ ಸರ್. ಹೌದು ಹೌದು ಸರ್, ಆ ನಂಬಿಕೆ ನಿಮ್ಮ ಹತ್ರ ಯಾವತ್ತೂ ಇರ್ಲಿ ಸರ್, ಇರುತ್ತೆ ಅನ್ನುವಂಥ ಧೈರ್ಯ ಇದೆ. ಧನ್ಯವಾದ ಸರ್ ಕರೆ ಮಾಡಿರೋದಕ್ಕೆ. ಸರಿ ಸರ್, ಓಕೆ. ಇದು ಇವರ ಮಾತುಗಳಂದ್ರೆ ಮೂಲ ಸ್ವರೂಪದಲ್ಲಿರುವಂತ ಆ ಒಂದು ಭಕ್ತಿಯ ಖುಷಿ ಬೇರೆ ಯಾವುದರಲ್ಲಿ ಸಿಗೋದಿಲ್ಲ ಅನ್ನುವಂಥ ಮಾತುಗಳನ್ನ ಅವ್ರು ಹೇಳಿದರು. ಸೊ ನಾನು ಹೇಳುವಂಥದ್ದು, ಭರತ್ ಅವರು ಮಾತನಾಡ್ತಾ ಇದ್ರು ಆವಾಗ, ಅಂದರೆ ಹೇಳ್ತಾ ಈ ಆಚರಣೆಗಳನ್ನುವಂಥದ್ದು ಮೂಲದಲ್ಲಿ ಉಳಿಬೇಕು, ಹೇಗಿತ್ತು ಹಾಗೇ ಇರಬೇಕನ್ನುವಂಥದ್ದು. ವರ್ಷಗಳು ಬದಲಾದಂತೆ ಭಾಷೆಯಲ್ಲೂ ಕೂಡ ಬದಲಾವಣೆ ಸಾಧ್ಯ ಆಗುತ್ತೆ, ಜನಜೀವನವೂ ಕೂಡ ಬದಲಾವಣೆ ಆಗುತ್ತೆ. ನಾವು ಗುಡಿಸಲಿದ್ದವರು ಇವತ್ತು ಟೆರೇಸ್ ಮನೆಗೆ ಕೂಡ ಬಂದಿದ್ದೇವೆ. ಸೊ ಆಚರಣೆ ಅಥವಾ ನಮ್ಮ ದೈವದ ವಿಚಾರದಲ್ಲೂ ಕೂಡ ಬದಲಾವಣೆಯನ್ನು ಸಹಿಸೋದಿಲ್ಲ ಅಂದರೆ ಯಾಕೆ ಏನು ಅದರ ವಿಚಾರ ಅಂತ? ಖಂಡಿತ ಸರ್. ಅಂದರೆ ಈ ನಮ್ಮ ದಿನನಿತ್ಯ ಆಗುವ ಜೀವನದ ಬದಲಾವಣೆ ಒಳ್ಳೆಯದು ಜೀವನಕ್ಕೆ, ಆದರೆ ಈ ದೈವಿಕತೆಯಲ್ಲಿ ಬದಲಾವಣೆ ಬೇಡ. ಅದು ನಮ್ಮ ಮೂಲ ನಂಬಿಕೆಗೆ ಪೆಟ್ಟು ಬೀಳ್ತದೆ. ಒಂದನೇದಾಗಿ ದೈವದ ಕಟ್ಟುಕಟ್ಲೆಯಲ್ಲಿ ಉಂಟದು, ನಮ್ಮ ಹಿರಿಯರೆಲ್ಲ ಅದು ಪಾಡ್ದನದಿಂದ ಬಂದದು. ಅದನ್ನು ನಾನಾಗಲಿ ಇನ್ನೊಬ್ಬಾಗಲಿ ಬಂದು ತಿದ್ದಲಿಕ್ಕೆ ಆಗಲಿಲ್ಲ. ಅದು ಯಾವ ವೇದಾಂತಿ ಅಲ್ಲ ಮೇಧಾವಿ ಬಂದರೆ ಸಾಗುದಿಲ್ಲ. ಅದೊಂದು ದೈವದ ಇಚ್ಛೆ, ಹೀಗೆ ಆಗಬೇಕು, ಹೀಗೆ ನಡಿಬೇಕು, ಹೀಗೆ ಆದರೆ ಕೋಲ ಅಂತ ಒಂದು ವಿಧಿವಿಧಾನ ಉಂಟು. ಅದನ್ನು ಆ ರೀತಿಯಲ್ಲಿ ಹೋದರೆ ಅದು ಒಳ್ಳೆಯದು. ಆ ರೀತಿಯಲ್ಲಿ ಇದ್ದದಕ್ಕೆ ನಮಗೆ ತುಳುನಾಡಿನಲ್ಲಿ ದೈವ ಒಂದು ನಮಗೆ ಅನುವು ಕೊಡ್ತದೆ, ಯಾನುಳ್ಳೆ ಅಂತ. ಆ ನಂಬಿಕೆ ಹಾಗೆ ಉಂಟು, ಇನ್ನು ಇದ್ರೆ ಒಳ್ಳೇದಂತ ನಮ್ಮ ಅನಿಸಿಕೆ ಸರ್. ಬೇರೆ ಬೇರೆ ಕಡೆಗಳಲ್ಲಿ ಗುಡಿಗಳಿದೆ, ಎಲ್ಲವೂ ಕೂಡ ಇದೆ. ಅದರ ಬಗ್ಗೆ ಏನು ನಿಮ್ಮ ನಿಲುವು ಅಂತ ಒಂದು ಕರೆ ಇದೆ, ಕೊನೆಯ ಕರೆ. ಹಲೋ ಹಲೋ, ನಮಸ್ತೆ. ತಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಮೈಸೂರಿಂದ ಸರ್ ಕವರ್ ಮಾಡ್ತಾ ಇರೋದು. ಎಸ್, ತಮ್ಮ ಹೆಸರು? ಅಭಿಷೇಕ್ ಅಂತ. ಎಸ್, ಮಾತಾಡಿ. ತಾವು ಈ ದೈವಗಳ ಬಗ್ಗೆ ತಮಗೆ ಗೊತ್ತಿದೆ ಅಲ್ಲ ಸರ್? ಹೌದು ಸರ್, ಗೊತ್ತಿದೆ ಸರ್. ಎಸ್, ಮೈಸೂರಿಗೆ ಹೋಗಿದ್ದೀರಾ ತಾವು ನಿಮ್ಮ ಭಾಗದಲ್ಲಿರುವಂತ ಆ 2 ಗುಡಿಗಳಿಗೆ? ಹೌದು ಸರ್, ಹೋಗಿದ್ದೀವಿ ಸರ್. ಎಸ್, ಏನ್ ಹೇಳ್ತೀರಾ ಸರ್ ಆ ವಿಚಾರದಲ್ಲಿ ತಾವು? ಸರ್ ಮುಂಚೆ ನಂಬಿಕೆ ಇತ್ತು, ಇವಾಗ ನಂಬಿಕೆ ಇಲ್ಲ ಸರ್. ಅಂದ್ರೆ ಸರ್ ಅಲ್ಲಿರುವ ಗುಡಿಗಳ ಬಗ್ಗೆ ನಂಬಿಕೆ ಇಲ್ವಾ ಸರ್? ಅಲ್ಲಿರೋ ಗುಡಿಗಳು ಎಂತಲ್ಲ, ದೇವ್ರ ಕಡೆ ನಂಬಿಕೆ ಇದೆ, ಬಟ್ ಇಲ್ಲಿ ನಡೆಸ್ತಾ ಇರೋ ಮೇಲೆ ನಂಬಿಕೆ ಇಲ್ಲ ಸರ್. ಓಕೆ ಓಕೆ. ಇಲ್ಲಿ ಏನಾಗಿದೆ ಅಂತಂದ್ರೆ ಒಂದು ದಂಧೆ ತರ ಮಾಡ್ಕೊಂಡ್ಬಿಟ್ಟಿದ್ದಾರೆ ಸರ್. ಓಕೆ, ಇದು ಮೈಸೂರವರಿಗೆ ಗೊತ್ತಾಗ್ತಾ ಇದೆಯಾ? ಅಲ್ಲಿನ ಜನರಿಗೆ ಗೊತ್ತಾಗ್ತಾ ಇದೆಯಾ ಇದು? ಖಂಡಿತ ಸರ್, ಗೊತ್ತಾಗ್ತಾ ಇದೆ ಸರ್. ಬಟ್ ಜನ ಏನು ಅಂದ್ರೆ ಮೈಸೂರವರಿಗೆ ಕಮ್ಮಿ ಆಗಿದೆ, ಹೊರಗಡೆಯಿಂದ ಬರ್ತಾ ಇರೋ ಜನ ಈಗ ಬರ್ತಾ ಇದ್ದಾರೆ ಸರ್, ಅಷ್ಟೇನೆ. ಓಕೆ ಓಕೆ. ಇದು ಪವಾಡ ಇದೆ ಅನ್ನುವಂತ ಪ್ರಚಾರ ಆಗಿದ್ದೇ ಇದಕ್ಕೆಲ್ಲ ಕಾರಣ ಆಗಿದೆ ಅಲ್ಲ ಸರ್? ಹೌದು ಸರ್, ನಿಜ ಸರ್. ಓಕೆ. ಈಗ ಸರ್ ನಾವು ನೋಡ್ದಂಗೆ ರಾಜದೈವ ಗುಳಿಕದಲ್ಲಿ ಯಾವ್ದೇ ತರದ ಕಾಯಿ ಹೊಡಿಯಲ್ಲ, ನಿಂಬಿನ ಹೊಡಿಯಲ್ಲ. ಓಕೆ. ಅದು ಇಲ್ಲಿ ಆ ಕೆಲಸ ಮಾಡ್ತಾ ಇದ್ದಾರೆ. ಓಕೆ ಓಕೆ. ಇಲ್ಲಿ ಹೇಗಾಗಿದೆ ಅಂದ್ರೆ ಸರ್, ಇಲ್ಲಿ ಒಂದು ದಂಧೆ ಅನ್ನೋದ ಆಗ್ಬಿಟ್ಟಿದೆ ಇಲ್ಲಿ. ಓಕೆ. ಯಾರೋ ಮಾಡಿದ್ದಾರೆ ಅಂದ್ಬಿಟ್ಟು ತಿರ್ಗಾ ಪಕ್ಕದ ಜಮೀನವ್ರು ಅವ್ರು ಮಾಡಿದ್ದಾರೆ. ಓಕೆ. ಈ ತರ ಎಲ್ಲ ಆಗ್ತದೆ ಸರ್ ಇಲ್ಲಿ. ಇದರ ಬಗ್ಗೆ ಆ ಭಾಗದಲ್ಲಿ ಒಂದು ರೀತಿ ಅಂದ್ರೆ ತಾವೇನಂತ ಮೈಸೂರವರು ಇವಾಗ ಕಡಿಮೆ ಮಾಡಿದ್ದಾರೆ ಅಲ್ಲಿ ಹೋಗೋದು? ಹೌದು ಸರ್, ಕಡಿಮೆ ಆಗ್ತಾ ಇದಾರೆ. ಓಕೆ. ಹೊರಗಿನವರು ಜಾಸ್ತಿ ಆಗಿದ್ದಾರೆ ಇವಾಗ? ಹೊರಗಿನವ್ರು ಜಾಸ್ತಿ ಆಗ್ತಾ ಇದೆ. ಯಾಕೆಂದ್ರೆ ನಮ್ಮ ಇಲ್ಲಿ ಲೋಕಲ್ ಇರೋರು ಗೊತ್ತಿರೋದ್ರಿಂದ ಅವ್ರೆಲ್ಲ ಏನಾಗ್ತಾ ಇದಾರೆ, ಕಡಿಮೆ ಆಗ್ತಾ ಇದ್ದಾರೆ. ಓಕೆ. ಇದು ಎಲ್ರಿಗೂ ಕೂಡ ಗೊತ್ತಾಗ್ಬೇಕಾದಂತ ವಿಚಾರ ಅಲ್ವಾ ಸರ್? ಹೌದು ಸರ್, ಖಂಡಿತ ಸರ್. ಇದನ್ನ ಸರ್ ಈಗ ಇವರು ಮಾಡಿದ ಉದ್ದೇಶ ಏನು ಅಂದ್ರೆ ಸರ್, ನನಗೆ ಗೊತ್ತಿರಂಗೆ ಕೋಲನ ಎಲ್ಲಾ ಕಡೆ 1 ವರ್ಷಕ್ಕೆ 1 ಸಲ ಮಾಡ್ತಾರೆ. ಓಕೆ. ಬಟ್ ಇವರು ಓಪನ್ ಮಾಡಿ 8 ತಿಂಗಳಿಗೆ 2 ಸಲ ಕೋಲ ಮಾಡಿ ಈಗ ನೆಕ್ಸ್ಟ್ ತಿಂಗಳು ಕೋಲ ಅಂತ ಅನೌನ್ಸ್ ಮಾಡಿದ್ದಾರೆ ಸರ್. ಓಕೆ. ಮತ್ತೆ ನಡೀತದ ಅಲ್ಲಿ ಕೋಲ ಇವಾಗ? ಹಾ ಸರ್, ಅನೌನ್ಸ್ ಮಾಡಿದ್ದಾರೆ ಸರ್ ಇವರು. ಓಕೆ ಓಕೆ. ನಾವು ಅಲ್ಲಿ ನೋಡಿದ್ವಿ ಸರ್, ದೃಶ್ಯಾವಳಿಗಳಲ್ಲಿ ಕೋಲ ಆಗ್ತಾ ಇರುತ್ತೆ, ಜನ ತುಳುಕ್ತಾ ಇರ್ತಾರೆ ಅಲ್ಲಿ. ಹೌದು ಸರ್. ಒಂದು ವ್ಯವಸ್ಥೆನ ಕಾಪಾಡೋರು ಇಲ್ವಾ ಅಲ್ಲಿ ಅಂತ? ಸರ್ ಯಾರು ಇಲ್ಲಿ ವ್ಯವಸ್ಥೆ ಕಾಪಾಡೋರು ಇಲ್ಲ ಸರ್ ಇಲ್ಲಿ.
ಅಜ್ಜಯ್ಯನ ಇಲ್ಲ ಅನ್ನಿಸ್ತಾ ಇದೆ ಸರ್. ಯಾಕೋ ಅಜ್ಜಯ್ಯ ಇದ್ದಿದ್ರೆ ಇಲ್ಲಿ ಇವತ್ತು ಈ ತರ ಪರಿಸ್ಥಿತಿ ಬರ್ತಿರ್ಲಿಲ್ಲ ಸರ್. ಓಕೆ ಓಕೆ. ಸೊ ಇದರ ಉದ್ದೇಶ ಏನಾಗಿರ್ಬೋದು ಸರ್? ಸರ್ ಇದು ಉದ್ದೇಶ ಏನಾಗಿದೆ ಅಂದ್ರೆ ಎಲ್ಲ ಇವರು ದುಡ್ಡು ಮಾಡ್ಲಿಕ್ಕೆ ನಿಂತಿದ್ದಾರೆ ಸರ್. ಓಕೆ ಓಕೆ. ಸೊ ತಾವು ಮಂಗಳೂರಿಗೆ ಬಂದಿದ್ದೀರಾ ಸರ್ ಈ ಕಡೆ? ಹಾ ಸರ್, ಬಂದು ಹೋಗಿದ್ದೀನಿ ಸರ್. ನಾನು ಶುಂಠಿಕೊಪ್ಪಕ್ಕೆ ಬಂದು ಹೋಗಿದ್ದೀನಿ, ಮಂಗಳೂರಿಗೆ ಬಂದು ಹೋಗಿದ್ದೀನಿ ಸರ್. ಓಕೆ ಓಕೆ. ಅಲ್ಲಿರೋ ನಂಬಿಕೆ, ಅಲ್ಲಿರೋ ದೈವಗಳು ಇದಕ್ಕೆ ಸರ್. ಇಲ್ಲಿ ನೀವು ಬರ್ಬೋದು, ನೀವು ನೋಡ್ಬೋದು ನಮ್ಮ ಅಲ್ಲಿ ಅರ್ಚಕರ ವಾತಾವರಣ, ಅವರ ಮಾತು ನುಡಿ ಎಲ್ಲಾನೇ ಸಪರೇಟ್ ಇದೆ. ಬಟ್ ನಮ್ಮ ಇಲ್ಲಿ ಮೈಸೂರು ಭಾಗದಲ್ಲಿ ನೋಡಿದ್ರೆ ನೀವೇ ಅಂತೀರಾ ಸರ್. ನೀವು ದಯವಿಟ್ಟು ಒಂದ್ಸಲಿ ಮೈಸೂರು ವಿಸಿಟ್ ಮಾಡ್ಬೇಕು ಸರ್. ಖಂಡಿತ ಖಂಡಿತ ಸರ್. ಇದು ನಾವು ವಿಸಿಟ್ ಮಾಡೋದಲ್ಲ ಸರ್, ಇಲ್ಲಿನ ತುಳುನಾಡಿನ ಒಂದಷ್ಟು ಸಂಘಟನೆಗಳು ಇದಕ್ಕೆ ವ್ಯವಸ್ಥಿತವಾದಂತ ಉತ್ತರ ನೀಡಬೇಕು. ಎಸ್ ಹೇಳಿ. ಇಲ್ಲ, ಇನ್ನೊಂದು ಏನು ಅಂದ್ರೆ ಸರ್, ಇದು ತುಳುನಾಡು ಸಂಘಟನೆ ದಯವಿಟ್ಟು ಬಂದು ಮೈಸೂರಲ್ಲಿ ಏನಾದ್ರು ಒಂದು ಮಾಡ್ಲೇಬೇಕು ಸರ್ ಇದು. ಓಕೆ. ಸರ್ ಅಲ್ಲಿ ಪ್ರಶ್ನೆ ಬರೋದಿಲ್ವಾ ನಮ್ಮ ಮೈಸೂರಲ್ಲಿ ಇದು ಬೇಕು ಅನ್ನುವಂಥದ್ದು? ಏನ ಸರ್? ಇದು ಗುಡಿ ನಮ್ಮ ಮೈಸೂರಲ್ಲಿ ಇರ್ಬೇಕು, ಇದು ನಮ್ಮ ಹಿಂದೂ ಧರ್ಮದ ಭಾಗ ಅಂತ ಇನ್ನು ಅಲ್ಲಿಯವರು ಪ್ರಶ್ನೆ ಮಾಡೋದಿಲ್ವಾ ಅವಾಗ ಅಂತ? ಸರ್ ಮಾಡೋದಂದ್ರೆ ಯಾರ ಹತ್ರ ಹೋಗಿ ಮಾಡ್ತೀರಾ ಸರ್ ಪ್ರಶ್ನೆನ ನೀವು? ಓಕೆ. ಈಗ ಸರ್ ನಾವು ಧರ್ಮಸ್ಥಳ ತಿರುಪತಿಗೆ ಹೋಯ್ತು ಅಂದ್ರೆ ಒಂದ್ 2 ನಿಮಿಷನ ದೇವ್ರ ಹತ್ರ ನಾವು ಕೈ ಮುಕ್ಕೊಂಡು ಬರ್ತೀವಿ. ಬಟ್ ಇಲ್ಲಿ ಆ ವ್ಯವಸ್ಥೆ ಇಲ್ಲ ಸರ್. ಓಕೆ. ನೀವು ಹೋಗಿ ಅಷ್ಟೇನೆ. ಎಸ್ ಎಸ್ ಖಂಡಿತ ಸರ್. ಓಕೆ, ಧನ್ಯವಾದ ಸರ್. ಇದು ಓಕೆ ಸರ್, ಥ್ಯಾಂಕ್ ಯು. ಎಸ್ ಎಸ್ ಧನ್ಯವಾದ ಕರೆ. ಸೊ ಕಾರ್ಯಕ್ರಮದ ಕೊನೆಯ ಹಂತದಲ್ಲಿ ಇದ್ದೇವೆ. ಇವಾಗ ಸೂರಜ್ ಅವ್ರ ಹತ್ರ ನಾನು ಕೇಳಬೇಕು, ತುಳುನಾಡಿನ ಜನತೆಯಲ್ಲಿ ದ್ವಂದ್ವ ನಿಲುವುಗಳು ಇದೆಯಾ ಅಥವಾ ಒಂದೇ ನಿಲುವಲ್ಲಿ ಇದ್ದಾರಾ? ದೈವಾರಾಧನೆ ಅಂದ್ರೆ ಹೀಗೆ ಇರಬೇಕು ಅನ್ನುವಂಥದ್ದು. ನೋಡಿ, ದೈವ ಚಾಕರಿ ಮಾಡುವವರು, ನರ್ತನ ಸೇವೆ ಮಾಡುವವರಾಗಲಿ ಅಲ್ಲ ದೈವ ಭಕ್ತರಾಗಿರಲಿ, ಅವರದು ನಂಬಿಕೆ ಒಂದೇ, ದೈವಾರಾಧನೆ ತುಳುನಾಡಿಗೆ ಸೀಮಿತವಾದದ್ದು. ನಾನು ಒಂದು ವಿಚಾರ ಹೇಳಲಿಕ್ಕೆ ಏನು ಪಡ್ತೇನೆಂದರೆ, ಕೊರಗಜ್ಜನ ಕುಲದಲ್ಲಿ ಇನ್ನೂ ಸಹ ಅಜ್ಜನನ್ನು ಹೆಸರು ಹೇಳಿ ಕರೆಯುವುದಿಲ್ಲ, ಕಲ್ಲುದ ಎತ್ತಿನ ತೂವೆ ಅಂತ ಹೇಳ್ತಾರೆ. ಈಗ ನಾನು ಸಹ ಪ್ರಾರ್ಥನೆ ಮಾಡೋದು ಏನಂದರೆ, ಇವರೀಗ ಅಲ್ಲಿ ಸಾಂಸ್ಕೃತಿಕ ನಗರದ ಒಂದು 3 ಕರೆ ಮಾಡಿದರು, ಮೈಸೂರಿನಲ್ಲಿ ಈ ಥರ ಆಗ್ತಾ ಉಂಟು, ಅಲ್ಲಿ ಅಜ್ಜ ಇಲ್ಲ ಅಂತ. ಈಗ ನಾನು ಮನದಾಳದಿಂದ ಪ್ರಾರ್ಥನೆ ಮಾಡೋದೇನಂದರೆ, ಅಜ್ಜ ಆ ಕುತ್ತಾರಿನ ಮಣ್ಣಲ್ಲಿ ರಾಜನ್ ದೈವನಿಗೆ ಜಾಗ ತೆಗೆಸಿ ಕೊಟ್ಟದ್ದು ಹೌದಾದರೆ, ಅಜ್ಜ ಕೊರಗ ಆ ಜನಾಂಗ ಕುಲದಲ್ಲಿ ಹುಟ್ಟಿದ ಹೌದಾದರೆ, ಯಾರ ಅಜ್ಜನ ಹೆಸರಲ್ಲಿ ದಂಧೆ ಮಾಡ್ತಿದ್ದಾರೆ ಆ ದಂಧೆ ಮಾಡೋರು ಅಲ್ಲಿಂದ ಇಲ್ಲಿ ತನಕ ಅವರು ಮಾಡಿಸ್ತಾನ ಅಂತ ಹೇಳ್ತಾರೆ. ಅದು ಏನು ಕಾಣಿಕೆ ಡಬ್ಬಿ ಇಟ್ಟಿದ್ದಾನೆ ಅದನ್ನು ತಗೊಂಡು ಬಂದು ಇಲ್ಲಿ ಕುತ್ತರಿಗೆ ಹಾಕುವಾಗೆ ಅಜ್ಜ ಮಾಡಬೇಕು. ಇದು ನಮ್ಮೆಲ್ಲರ ಪ್ರಾರ್ಥನೆ. ಗುಲಿಗ ಸಾಗೆ ಗಲಿಗೆ ದತ್ತನ ಗುಲಿಗೆ ಬುಡೆ ಅಂತ ನಾವೀಗ ಕರೆಯುವಾಗ ದೈವ ಪ್ರಾರ್ಥನೆ ಮಾಡುವಾಗ ಏನು ಹೇಳ್ತೇವೆ? ಆಕಾಶ ಬುಡ್ಲ, ಪಾತಾಳ ಸೇರಲ್ಲ, ಪಾತಾಳ ಬುಡ್ಲ, ನಮ್ಮಿ ಕಲ್ಲಡಲ್ಲ, ನಮ್ಮಿ ಕಲ್ಲು ಬುಡ್ಲ, ಮನವಂಚ ಸೇರಲ್ಲ, ಮನವಂಚ ಬುಡ್ಲ, ಏರಿ ಕೊಂತಲಡ ಏರಿ ಕೊಂತಲ ಬುಡ್ಲ, ಭಕ್ತೇರ್ನ ಮದಿಪುಡವಲ್ಲ, ಮದಿಪು ಬುಡ್ಲ, ಭಕ್ತಿ ಸೇರಲ್ಲ, ಭಕ್ತಿ ಬುಡ್ಲ, ಎಂಕಿಲ್ಲಕ್ಕ ಪೆದ್ದಿನ ಕಂಜದ ಅಪ್ಪನ ಬಾಲ್ಯದ ಮೇಯಾರ ಬತ್ತದು ಮುಕ್ಕಾಲು ಮೂಜಿಗಲ್ಲಿಗೆ ಧರ್ಮದ ನುಡಿ ಬರಲ್ಲ, ಧರ್ಮ ರಕ್ಷಣೆ ಮಾಡದ ಕಾಪಾಡಲ್ಲ ಅಂತ ನಾವು ಮದಿಪಲ್ಲಿ ಹೇಳ್ತೇವೆ. ಆಗ ದೈವ ಪ್ರೀತಿಯಿಂದ ನಮ್ಮ ಭಕ್ತಿಗೆ ಬರುವುದು ಹೊರತಾಗಿ ಆ ಹುಟ್ಟು ಚರಿತ್ರೆ ಏನಿದೆ ಅದು ಎಲ್ಲ ಹೇಳಲಿಕ್ಕೆ ನಮಗೆ ಸಹ ಸಾಧ್ಯ ಇಲ್ಲ ಸರ್. ಇದು ಮೂಲತಃ ಆರಾಧನೆ ಹಿರಿಯವರಿಂದ ಬಂದಂಥ ಆರಾಧನೆ. ನಾವು ಪ್ರಾರ್ಥನೆ ಮಾಡೋದಿಷ್ಟೇ, ಯಾರು ಈ ಅಜ್ಜನ ಹೆಸರು ಹೇಳ್ಕೊಂಡು ದಂಧೆ ಮಾಡ್ತಿದ್ದಾರ, ಅವು ಎಲ್ಲಿ ಅಲ್ಲಿ ಡಬ್ಬಿ ಇಟ್ಟಿದ್ದಾನಲ್ಲ, ಏನು ಎಲ್ಲ ಇಟ್ಟಿದ್ದಾನೆ ಅದನ್ನು ಎತ್ತುಕೊಂಡು ಕುತ್ತಾರಿಗೆ ಬರಲೇಬೇಕು, ಅವ ಬಂದೇ ಬರ್ತಾನೆ. ಇದು ನಮ್ಮ ತುಳುನಾಡಿನ ದೈವ. ಕೊರಗಜ್ಜ ಆಗಲಿ 1001 ದೈವಗಳಿದೆ. ಕಲಿಯುಗದ ಮಾಯ ಅಂತ್ಯಕಾಲದ ಶಕ್ತಿ ಯಾರಂದ್ರೆ ಮಂತ್ರದೇವತೆ ಅಂತ ಹೇಳ್ತಾರೆ. ಆ ತಾಯಿ ಸಹ ಬಿಡುವುದಿಲ್ಲ, ಇವರು ಮಾಡಿದಕ್ಕೆ ಇವರು ತಕ್ಕ ಪ್ರತಿಫಲ ಸಿಗ್ತದೆ. ನಾನು ವಿನಂತಿ ಮಾಡೋದು, ಮೈಸೂರಿನ ಜನರಲ್ಲಿ ಸಾಂಸ್ಕೃತಿಕ ನಗರ ಅಂತ ಹೆಸರಾಗಿದೆ, ಅಲ್ಲಿ ಈಗ ಅಂಬಾರಿ ಹೊತ್ತು ಆನೆಯ ಮೇಲೆ ಹೋಗ್ತಾರೆ ಅಂತ ನಾವು ಇಲ್ಲಿ ಮಂಗಳೂರು ದಸರಾದಲ್ಲಿ ಆ ಥರ ಮಾಡಲಿಕ್ಕೆ ಆಗೋದಿಲ್ಲ. ಆ ಚಾಮುಂಡೇಶ್ವರಿ ಬೇಲೆ ಇಲ್ಲಿ ಚೌಟಿಯೇ ಬೇರೆ, ಹೆಸರಲ್ಲಿ ಬದಲಾವಣೆ ಆಗಿದೆ. ಅದು ಚಾಮುಂಡಿ, ಇದು ಇಲ್ಲಿ ಇರುವುದು ಚೌಡಿ, ಸುಬ್ಬಿ ಅಮ್ಮ ಅಂತ ಸಹ ಹೇಳ್ತೇವೆ. ಅದು ಗುಲಿಗನ ಕಥೆಯಲ್ಲಿ ಬರ್ತದೆ. ಹಾಗಾಗಿ ನಾವು ಚಾಮುಂಡಿಯನ್ನು ನೋಡಬೇಕಾದ್ರೆ ಮೈಸೂರಿಗೇನೆ ಹೋಗ್ತೇವೆ ಹೊರತು ನಾವಿಲ್ಲಿ ಚೌಡಿಗೆ ಕೈ ಮುಗಿದು ಚಾಮುಂಡಿ ಅಂತ, ಮೈಸೂರದ್ದು ಚಾಮುಂಡಿ ಅಂತ ನಮ್ಮ ತಲೆಯಲ್ಲಿ ಇಲ್ಲ. ನಾವು ಹೇಳೋದು, ಯಾರು ತಪ್ಪು ಮಾಡಿದಾರ, ಯಾರು ಉಪ್ಪು ತಿಂದಿದಾರ, ನೀರು ಕುಡಿಲಿಕ್ಕೆ ಉಂಟು, ಕುಡಿಯುವಂಥ ಹೊತ್ತು ಬರ್ತದೆ, ಆಗ ಎಲ್ಲರಿಗೆ ಸಹ ಗೊತ್ತಾಗ್ತದೆ ಏನಂತ ದೈವಾರಾಧನೆ ಅಂದರೆ, ಅಷ್ಟೇ. ಖಂಡಿತ. ಬರುತ್ತವ್ರೆ, ಕೊನೆಯದಾಗಿ ಒಂದಷ್ಟು ಸಂಘಟನೆಗಳಲ್ಲಿ ಗುರುತಿಸ್ಕೊಂಡವರು ಜೊತೆಗೆ ಸಂಘಟನೆಗಳ ಒಗ್ಗಟ್ಟಿನಲ್ಲಿ ಈ ರೀತಿಯ ಪ್ರಯತ್ನವನ್ನು ಮಾಡುವವರು, ಈ ಒಂದು ವಿಚಾರಕ್ಕೆ ಮುಂದಿನ ನಡೆ ಏನು, ಈ ಕಾರ್ಯಕ್ರಮದಲ್ಲಿ ಕೊನೆಯದಾಗಿ ಏನು ಹೇಳ್ತೀರಾ? ಪ್ರಮುಖವಾಗಿ ಸರ್ ಏನು ಹೇಳ್ಬೇಕಂದ್ರೆ, ನಮಗೆ ನಮ್ಮ ಸಂಘಟನೆಯಲ್ಲಿ ಎಲ್ಲರೂ ನಾವು ಒಂದೇ ಒಮ್ಮತದಲ್ಲಿ ಇದ್ದೇವೆ. ನಾವು ನಮ್ಮ ದೈವಾರಾಧನೆ ತುಳುನಾಡು ಬಿಟ್ಟು ಹೊರಗೆ ಹೋಗಬಾರ್ದು, ಹೋದರೆ ಇಂಥದ್ದೆಲ್ಲ ನಡೀತದೆ. ಇದಕ್ಕೆ ನಮ್ಮ ಸಂಘಟನೆ ನೇರ ಉತ್ತರ ಕೊಡ್ತದೆ ಹೀಗೆ ಮಾಡುವವರಿಗೆ. ಮತ್ತು ನಮಗೆ ನಮ್ಮ ಸಂಘಟನೆಗೆ ಮುಖ್ಯವಾಗಿ ಈ ದೈವದ ಚಾಕಿರಿಗೆ ಯಾರು ಹೋಗ್ತಾರೆ, ಎಲ್ಲ ಸಮುದಾಯದವರ ಮುಖಂಡರಾಗಲಿ ಎಲ್ಲ ಪ್ರಮುಖರವರೆಲ್ಲ ನಮಗೆ ಒಂದು ಬೆಂಬಲ ಕೊಡಬೇಕು. ಹೋರಾಟಕ್ಕೆ ನಾವು ಇಳಿದಿದ್ದೇವೆ, ಅವರೊಂದು ಬೆಂಬಲ ಸಿಕ್ಕಿದರೆ ನಮಗೆ ಇನ್ನೂ ಉತ್ತಮ ಆಗ್ತದೆ.
ಈ ಮುಖಾಂತರ ನಾವು ಒಟ್ಟಿಗೆ ಆಗಿ ಮತ್ತೊಂದು ತುಳುನಾಡಿನವರ ಸಮಸ್ತ ಬಾಂಧವರು ನಮಗೆ ಒಂದು ಇದಕ್ಕೆ ಸಪೋರ್ಟ್ ಬೇಕು ಎಲ್ಲರ. ನಾವು ಮುಂದೆ ಹೋಗ್ತೇವೆ, ನಮ್ಮೊಟ್ಟಿಗೆ ಒಂದು ತುಳುನಾಡು ನಿಂತ್ರೆ ಆದಷ್ಟು ಬೇಗ ಇದನ್ನು ಸದಿಪಡಿಬಹುದು, ಈ ದಂಧೆಯನ್ನು ಕಡಿವಾಣ ಹಾಕ್ಬಹುದು. ಓಕೆ 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 ರೈಟ್. ಸೊ ಇದು ನಿಮ್ಮ ಒಂದು ಮನವಿ ತುಳುನಾಡಿನಲ್ಲಿರುವಂಥ ತುಳುವರಿಗೆ. ಒಂದು ವಿಚಾರವನ್ನು ಎಲ್ಲರೂ ಕೂಡ ಗಮನದಲ್ಲಿ ಇಟ್ಕೊಳ್ಬೇಕಾಗುತ್ತೆ. ತುಳುನಾಡಿನ ಸಂಸ್ಕೃತಿ ಅನ್ನುವಂಥದ್ದು ಪ್ರತಿಯೊಂದು ಜಾತಿ ಇರ್ಬೋದು, ಪ್ರತಿಯೊಂದು ಧರ್ಮ ಇರ್ಬೋದು, ಎಲ್ಲವನ್ನು ಕೂಡ ಒಂದೇ ತಟ್ಟೆಯಲ್ಲಿ ಒಂದೇ ತಾಯಿ ಮಕ್ಕಳಾಗಿ ಬೆಳೆಸ್ಕೊಂಡು ಹೋಗಿರುವಂಥ ಸಂಸ್ಕೃತಿ. ಜೊತೆಗೆ ದೈವಾರಾಧನೆ ಅನ್ನುವಂಥದ್ದು ಇಲ್ಲಿನ ಈ ನೆಲದ ಸತ್ಯವನ್ನು, ಈ ನೆಲದ ಸಂಸ್ಕೃತಿಯನ್ನು ಕಾಯ್ದುಕೊಂಡು ಬಂದಂಥ ಆ ಒಂದು ವಿಚಾರ ಅಥವಾ ಆ ಒಂದು ಏನು ಇತಿಹಾಸದಲ್ಲಿ ಇದೆ, ಈ ನೆಲದ ಸತ್ಯಗಳನ್ನು ಯಾರು ಕಾಯ್ದುಕೊಂಡು ಬಂದಿದ್ದಾರೆ ಅಂತ. ಸೊ ಹಾಗಾಗಿ ಆ ದೈವಗಳೇ ಅಷ್ಟೊಂದು ಪ್ರಾಮುಖ್ಯತೆ ಇದೆ. ಆ ದೈವಗಳನ್ನು ಆರಾಧನೆ ಮಾಡುವಾಗ ಅದೇ ರೀತಿಯಾದಂಥ ಶ್ರದ್ಧಾ ಭಕ್ತಿ ಇರಬೇಕಾಗುತ್ತೆ. ಅದಕ್ಕೊಂದು ಏನು ಕಟ್ಟುಕಟ್ಟಲೆಗಳಿದೆ, ಎಲ್ಲವನ್ನು ಕೂಡ ಪಾಲಿಸ್ಕೊಂಡು ಇಲ್ಲಿನವರು ಮಾಡ್ತಾ ಇದ್ದಾರೆ. ಹಾಗಾಗಿ ಆ ಒಂದು ಎಲ್ರಿಗೂ ಅಷ್ಟೇ, ಎಲ್ಲ ಧರ್ಮಗಳಲ್ಲೂ ಕೂಡ ಅಷ್ಟೇ, ಆ ಧರ್ಮದ ಒಳಗಿರುವಂಥ ದೇವರುಗಳಲ್ಲೂ ಕೂಡ ಅಷ್ಟೇ, ಪ್ರತಿಯೊಂದು ಆರಾಧನಾ ಶಕ್ತಿಯಲ್ಲೂ ಕೂಡ ಅಷ್ಟೇ ಒಂದು ರೀತಿಯ ಆಚರಣೆ ಅಥವಾ ಅದನ್ನು ಪಾಲಿಸಬೇಕಾದ್ರೆ ನಿಯಮಗಳಿರುತ್ತೆ. ನಿಯಮ ಮೀರಿ ಯಾರೂ ಕೂಡ ಹೋಗೋದು ಬೇಡ, ಜೊತೆಗೆ ಅದು ಯಾರಿಗೂ ಕೂಡ ಒಳ್ಳೆಯದನ್ನು ಕೊಡೋದಿಲ್ಲ ಅಂತ ಹೇಳ್ತಾ, ವೀಕ್ಷಕರೇ ತಮ್ಮಲ್ಲೂ ವಿನಂತಿ ಮಾಡೋದಷ್ಟೇ, ಮೈಸೂರಾಗಲಿ, ಬೆಂಗಳೂರಾಗಲಿ, ಹಾವೇರಿ ಆಗಲಿ, ಭಕ್ತಿಯಿಂದ ಪ್ರಾರ್ಥಿಸಿ. ಅಜ್ಜ ಅಲ್ಲ, ಎಲ್ಲ ದೇವರು ಒಲಿತಾರೆ. ಹಾಗೆಯೇ ಅಜ್ಜ ಆಗಲಿ ಗುಳಿಗಾಗಲಿ ನಿಮ್ಮ ಭಕ್ತಿಗೂ ಒಲಿದು ಬರಲಿ. ಆದರೆ ಅಲ್ಲಲ್ಲಿ ಕಟ್ಟೆಗಳನ್ನು ಕಟ್ಟಿ ಒಂದು ಸಂಸ್ಕೃತಿಯ ಅಥವಾ ಒಂದು ಭಾಷೆಗೋ ಅಥವಾ ಒಂದು ಆಚರಣೆಗೋ ಯಾವುದೇ ರೀತಿಯಲ್ಲಿ ಅಪಮಾನ ಮಾಡಬೇಡಿ ಅನ್ನುವಂಥ ಕಳಕಳಿಯೊಂದಿಗೆ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ಸ್ಪಂದನ ಟಿವಿ.